ಇರಲಿ ಹೀಗೆ ನಮ್ಮ ಪ್ರೀತಿ ಬಂಧನ ಒಂದಾದಂತೆ ನೈದಿನ ಚಂದಿರ ಜೊತೆಯಾದಂತೆ ಮಾಮರ ಹೋಗಿದೆ ಮಾಮರಿಗೋಗಿದೆ ಒಂದಾದಂತೆ ನೈದಿನ ಚಂದಿರ ಜೊತೆಯಾದಂತೆ ನೈದಿಲೆ ಚಂದಿರ ನೈದಿಲೆ ಚಂದಿರ ಜೊತೆಯಾದಂತೆ ಎಳದಿಯರೀವರು ಒಂದಾಗಿ ಜೊತೆಯಳು ಬದುಕಲು ಮುಂದಾಗಿ ಜೊತೆಯಳು ಬದುಕಲು ಮುಂದಾಗಿ ದಿವ್ಯ ಸನ್ನಿಧಿ ಇವರೇ ದಿವ್ಯ ಸನ್ನಿಧಿ ತಂಗಾಡಿ ನೀನಾಗಿ ಬಾರೆ ನನ್ನೆದೆಯನ ಭವನಿ ಬೆಳಗುವ ನೀರೇ ನನ್ನೆದೆಯನ ಭವನಿ ಬೆಳಗುವ ನೀರೇ ನನ್ನೆದೆಯ ತಾವರೆಗೆ ನೀನೆನೆ ಜರನು ನನ್ನೆದೆಯ ತಾವರೆಗೆ ನೀನೆನೆ ಜರನು ನನ್ನೆದೆಯ ರಂಗ ಕೊಲಿದಿರುವ ನಾಯಕನು ನನ್ನೆದೆಯ ರಂಗ ಕೊಲಿದಿರುವ ನಾಯಕನು ನೀನೆನೆ ಶರಣು ನೀನೆ ನಾಯಕನು ನನ್ನುಸಿರ ತಂಗಾಡಿ ನೀನಾಗಿ ಬಾರೆ ನನ್ನೆದೆಯನ ಭವನಿ ಬೆಳಗುವ ನೀರೇ ಗೆಲ್ಲುದೆಯನ್ನನು ಕುಣಿಸುವೆಯ ಗೆಲ್ಲುವೆಯ ನೀ ಗೆಲ್ಲುವೆಯ ಗೆಲ್ಲುದೆಯನ್ನನು ಕುಣಿಸುವೆಯ ಗೆಲ್ಲುದೆಯನ್ನನು ಕುಣಿಸುವೆಯ ಕೊಲ್ಲಿದ ದಿವ್ಯಳು ನಾನಮ್ಮ ಕೊಲ್ಲಿದ ದಿವ್ಯಳು ನಾನಮ್ಮ ಬಿಡು ಚೆಲ್ಲಾಟವ ತನ್ನಿಧಿಯಮ್ಮ ಬಿಡು ಚೆಲ್ಲಾಟವ ತನ್ನಿಧಿಯಮ್ಮ ಗೆಲ್ಲುವೆಯ ನೀ ಗೆಲ್ಲುವೆಯ ಗೆಲ್ಲುದೆಯನ್ನನ ಕೊಡಿಸುವೆಯ ಗೆಲ್ಲುವೆನು ನಾ ಗೆಲ್ಲುವೆನು ಗೆಲ್ಲುವೆನು ನಾ ಗೆಲ್ಲುವೆನು ಗೆಲ್ಲುತ್ತ ನಿನ್ನನು ಕೊಡಿಸುವೆನು ಗೆಲ್ಲುತ್ತ ನಿನ್ನನು ಕೊಡಿಸುವೆನು ಕಲ್ಲಿದಳೆನ್ನುವುದೇ ಕಮ್ಮ ಕಲ್ಲಿದಳೆನ್ನುವುದೇ ಕಮ್ಮ ಈ ಸೊಲ್ಲಡಗದೆ ಮುನಿದರೆ ಕಮ್ಮ ಈ ಸೊಲ್ಲಡಗದೆ ಮುನಿದರೆ ಕಮ್ಮ ಗೆಲ್ಲುವೆನು ನಾ ಗೆಲ್ಲುವೆನು ಗೆಲ್ಲುತ್ತ ನಿನ್ನನು ಕೊಡಿಸುವೆನು ಮನುಷ್ಯನಿಗೆ ಅದೃಷ್ಟವೇ ಅದೃಷ್ಟ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ ಸ್ವಾಮಿ. ಯಾವ ಮನುಷ್ಯನೇ ಆಗಿರಲಿ ನಾವು ಮಾಡುವ ಉದ್ಯೋಗದಲ್ಲಿ ಸರಿಯಾಗಿ ಉದ್ಯೋಗ ಮಾಡಿದರೆ ತುದಿಗಾಲದಲ್ಲಾದ್ರೂ ಅವರಿಗೆ ಒಳ್ಳೆತನ ಸಿಗ್ತದೆ ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಹೌದು, ಒಂದೊಂದು ದಿವಸ ಮಾರಾದ್ರೆ ಪ್ರಾಣವನ್ನು ಉಳಿಸಿದ್ದೇನೆ ಎನ್ನುವ ಕಾರಣದಿಂದ ನಾನು ರಾಜಶಿಲ್ಪಿ ಆಗಲಿಲ್ವ? ಮೊದಲು ಕಲ್ಲಲ್ಲಿ ಉಂಟು ಅಂತ ನಾನು ಹುಡ್ಕೊಂಡು ಹೋಗ್ಬೇಕಿತ್ತು. ಈಗ ಆಗಲ್ಲ, ನಾವಿದ್ದಲ್ಲಿಗೆ ಕಲ್ಲು ಬಂದು ಬೀಳ್ತೇವೆ. ಅಂದ್ರೆ ಕಲ್ಲಿನಿಂದ ಕೆಲಸ ಮಾಡಬೇಕು ಅಂತೂ ಇಲ್ಲ. ಮಾರಾದ್ರು ರಾಜಶಿಲ್ಪಿ ಅಂತ ಹೇಳಿದ್ದಾರೆ ಅಂತ ಆದ್ರೆ ನಮಗೆ ಏನು ತೊಂದರೆ ಏನು ತೊಂದರೆ ಇಲ್ಲ. ಅದಕ್ಕೆ ಅಲ್ವಾ ಹೇಳುದು, ಬೆಚ್ಚಗಿನ ಮನೆ ಇರಲು ವೆಚ್ಚಕ್ಕೆ ಹಣ ಇರಲು ಇಚ್ಛೆಯೊಮ್ಮೆ ನಡೆಯುವ ಸತಿ ಇರಲು ಹತ್ತಿರದಲ್ಲೇ ಕಳ್ಳಂಗಡಿ ಇರಲು ಬೈಗಿ ಮೀನು ಗಸಿ ಇರಲು ನಿಮ್ಮ ಸ್ವರ್ಗಕ್ಕೆ ಕಿಚ್ಚು ಅತ್ಯಂತ. ಇದರ ನಾವು ಸೇರಿಸ್ಕೊಂಡ, ಯಾಕಂದ್ರೆ ಇಚ್ಛೆ ಏಳು ನಡೆಯುವ ಸತಿ ಇಲ್ಲಲ್ಲ, ಆದ್ರಿಂದ ಇದನ್ನು ಸೇರಿಸ್ಕೊಂಡದ್ದು. ಯಾವಾಗಲೂ ಮನುಷ್ಯನಿಗೆ ಎಲ್ಲವೂ ಉಂಟು ಅಂತಾದ್ರೆ
ಯಾವುದು ಬೇಡ ಅಂತ ಹೇಳುವುದಕ್ಕೆ ಹೇಳಿದ್ರು. ಮತ್ತೆ ಈ ಪ್ರಪಂಚದಲ್ಲಿ ಶಿಲ್ಪಿಗಳು, ಆಚಾರ್ಯರು, ಅಕ್ಕಸಾಲಿಗಳು ಪ್ರತಿಯೊಬ್ಬರು ಈ ಸಮಾಜಕ್ಕೆ ಬೇಕಾದರು. ಆಹಾ, ಸತ್ಯ ಹೇಳ್ತೇನೆ ನಿಮಗೆ, ನಮ್ಮಂತ ಶಿಲ್ಪಿಗಳು ಬೇಕು ಅಂತ ಯಾಕೆ ಹೇಳದೆ ಗೊತ್ತುಂಟ? ಈಗ ಹುಟ್ಟಿನಲ್ಲಿ ಹೇಳೋದು, ಬೇರೆಯವರ ಹತ್ರ ಹೇಳ್ಬೇಡಿ ನೀವು. ಈಗ ನಾವು ಇಲ್ಲದೆ ಇದ್ದಿದ್ರೆ ಬ್ರಾಹ್ಮಣರಿಗೆ ಕೆಲಸವೇ ಇಲ್ಲ. ನಾವು ಕಲ್ಲಿನಿಂದ ದೇವರ ಮೂರ್ತಿ ಅಂತ ಕೆತ್ತಿಕೊಟ್ಟದ್ದನ್ನ ಬ್ರಾಹ್ಮಣರು ದೇವಸ್ಥಾನದೊಳಗೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅದಾದ್ರೆ ಎಂತ ಪೂಜೆ ಮಾಡ್ತಿದ್ರು ಅವರು? ಆದ್ರೊಂದು ವಿಷಯ ಉಂಟು, ನೀವು ಕೆತ್ತಿದ ಕಲ್ಲನ್ನ ಬ್ರಾಹ್ಮಣರು ತಗೊಂಡೋಗಿ ಗುಡಿ ಒಳಗೆ ಇಟ್ಟೇ ಇದ್ರೆ ಅದನ್ನ ಏನ್ ಮಾಡ್ತಿದ್ರೆ? ಅಷ್ಟರ ಮೇಲೆ ಹಾಕ್ತಿದ್ರೆ, ಬಚ್ಚಿನ ಮನೆಗೆ ಹಾಕ್ತಿದ್ರೆ? ನೀವು ಹೇಳಿದ ವಿಷಯ ಸತ್ಯವೇ. ಆವಾಗ ಬ್ರಾಹ್ಮಣರು ನಾವು ಒಂದೇ ಜಾತಿಯಲ್ಲಿ ಮಲ್ಕೊಳ್ಬೇಕಿತ್ತು. ಯಾಕಂದ್ರೆ ಕೆತ್ತುವ ಕೆಲಸ ನಮಗಿಲ್ಲ, ಪೂಜೆ ಮಾಡುವ ಕೆಲಸ ಅವರಿಗಿಲ್ಲ. ಇನ್ನು ಆಚಾರ್ಯ ಸಮಾಜಕ್ಕೆ ಬೇಕು ಅಂತ ಯಾಕೆ ಹೇಳಿದೆ? ಇವತ್ತು ಇಷ್ಟು ಎತ್ತರದಲ್ಲಿ ಕೂತು ಎಲ್ಲರಿಗೂ ಮುಖ ತೋರಿಸುವುದಿದ್ರೆ ಇದು ಆಚಾರ ಅನುಗ್ರಹ. ಹೌದೌದು. ಇಷ್ಟು ಎತ್ತರದ ಮಂಚ ಮಾಡಿ ಕೊಡದೆ ಹೋಗಿದ್ರೆ ನೀವು ಈ ಮಕ್ಕಳೊಟ್ಟಿಗೆ ಕೂತ್ಕೊಳ್ಬೇಕಿತ್ತು. ಹೌದಲ್ವ? ಬೇಡ. ಇನ್ನು ಮಕ್ಕಳ ಸಾಧಿಗಳು ಮದುವೆ ಆಗುವಂತ ಹುಡುಗನಿಗೆ, ಮದುವೆ ಆಗಬೇಕು ಅಂತ ಬಂದಂತ ಹುಡುಗಿಗೆ, ಆ ಹುಡುಗ ಮಾಂಗಲ್ಯ ಅಥವಾ ತಾಳಿ ಎನ್ನುವುದನ್ನು ಕಟ್ಟಬೇಕು ಅಂತಾದ್ರೆ ಬಂಗಾರದಿಂದ ಬಂಗಾರದ ತಾಳಿಯನ್ನು ಮಾಡಿಕೊಟ್ಟವರು ಯಾರು? ಅಕಸ್ಮಾತ್ ಕೊಡದೆ ಅಕ್ಕಸಾಲಿಗಳು. ಅವರ ಬಂಗಾರದ ತಾಳಿ ಮಾಡಿ ಕೊಡದೆ ಇದ್ದಿದ್ರೆ ಗಂಡು ಸಾಧವ ಹೆಣ್ಣಿನ ಕುತ್ತಿಗೆ ಅಂತ ಕಟ್ತಿದ್ದ. ಅರಿಶಿನ ಕೊಂಬು ಅನ್ನುವುದು ಬಂಗಾರ ಆಗ್ತದೆ. ಅಂಗಾಂಗಕ್ಕೆ ಬೇಕಾಗುವಂತ ಬಂಗಾರವನ್ನು ಮಾಡಿಸಿಕೊಡುದಿದ್ರೆ ಆಭರಣ, ಅಕ್ಕಸಾಲಿಗಳು. ಇಲ್ದಿದ್ರೆ ನಾವೊಂದು ಇಷ್ಟು ಬಂಗಾರ ಬತ್ಕೊಂಡ ನಮ್ ಚಿನ್ನ ಬದಿದ ಅಂತ ಕೇಳಬೇಕಿತ್ತು. ಹಾಗನ್ನುವಾಗ ಇವರೆಲ್ಲರೂ ಸಮಾಜಕ್ಕೆ ಬೇಕಾದವರು, ಪರಸ್ಪರ ಹೊಂದಾಣಿಕೆ ಇದ್ದವು. ಸತ್ಯ ಹೇಳ್ತೇನೆ, ಪರಸ್ಪರ ಸಹಕಾರ ಸಂಘ ಆದದಿದ್ರೆ ನಮ್ಮಿಂದಲೇ. ಸಹಕಾರ ಸಂಘವ? ಹೌದೌದು. ಸಾಲ ಸಿಗ್ತದ? ಕಳೆದ ವರ್ಷ ಆದ್ರೂ ಸಿಗ್ತಿತ್ತು, ಈ ವರ್ಷ ನಮ್ಗೆ ಈ ವರ್ಷ ದಾಪತ್ರ ಜೋರು. ಸಂಘದವರಿಗೂ ಈ ವರ್ಷವೇ ತಾಪತ್ರ. ತಗೊಂಡವ್ರು ಯಾರು ಕಟ್ಟಲೇ ಇಲ್ಲ, ಹಾಗಾಗಿ ಅವರಿಗೂ ತಾಪತ್ರ. ಮುಂದಿನ ವರ್ಷ. ಹಾಗಾಗಿ ಯಾವುದಕ್ಕೂ ತೊಂದರೆ ಇಲ್ಲ ಅಂತ ಹೇಳಿದ್ದು ಸ್ವಾಮಿ. ಆದ್ರೂ ಯಾವ ವ್ಯಕ್ತಿಗೆ ಆಗಿರಲಿ, ಅದು ಎಷ್ಟೇ ಇರಲಿ, ಅವನಿಗೆ ಅವನದ್ದಾದ ಕೆಲವು ತಲೆ ವಿಷಯಗಳು ಹೊಂದಿರ್ತದೆ. ಅದರಲ್ಲಿ ನಾನು ಒಬ್ಬ ಆಗಿದ್ದೇನೆ. ಹೌದು. ಸನ್ನಿಧಿ ಎನ್ನುವಳು ನನ್ನ ಮಗಳು ಸ್ವಾಮಿ. ಪ್ರಾಯ ಸಮರ್ಥಳಾಗಿದ್ದಾಳೆ. ಪ್ರಾಯ ಸಮರ್ಥಳಾದಂತ ಹೆಣ್ಣಿಗೆ ಮದುವೆ ಮಾಡಿಸಿ ಕೊಡಬೇಕಾದದ್ದು ಯಾರ ಕರ್ತವ್ಯ? ತಂದೆ ತಾಯಿಗಳ ಕರ್ತವ್ಯ. ಹೌದಾ? ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಋಣ ವಿಮೋಚನೆ ಅಂತ ಉಂಟು. ಯಾವುದೋ ಹೆಣ್ಣನ್ನ ತಂದೆ ತಾಯಿಗಳು ಕರೆತಂದು ನಮ್ಮ ಕೈ ಮೇಲಿಟ್ಟು ದಾರೆ ಎರೆದು ನಮ್ಮ ಮನೆಯಾಗೆ ಬಿಟ್ಟು ಹೋಗಿದ್ದಾರೆ. ನಮಗೆ ಹುಟ್ಟಿದಂತಹ ಮಕ್ಕಳನ್ನ ಯೋಗ್ಯವರನನ್ನು ನೋಡಿ ಅವನ ಕೈ ಮೇಲಿಟ್ಟು ದಾರೆ ಎರೆದು ಅವ್ರ ಮನೆಗೆ ಕೊಟ್ಟಾಗ ಋಣ ವಿಮೋಚನೆ ಅಂತ ಆಗ್ತದೆ. ಹಾಗಾಗಿ ನನ್ನ ಮಗಳಿಗೆ ಒಂದು ಮದುವೆ ಮಾಡಿಸಬೇಕು, ಯೋಗ್ಯ ಬರಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಆದ್ರಿಂದ ಯಾರಿಗೆ ಕೊಟ್ಟು ಮದುವೆ ಮಾಡಿಸುವುದು ಅಂತ ಗೊತ್ತಾಗುದಿಲ್ಲ. ಈಗ ಹುಡುಗ ಬಗ್ಗೆ ಹೌದು, ಅದ್ರ ಬಗ್ಗೆ ತಲೆ ಬಿಸಿ ಮಾಡೋದೇ ಬೇಡ. ಅಂದ್ರೆ ಈ ವರ್ಷ ಮದುವೆ ಬೇಡ ಹಾಗಲ್ಲಪ್ಪ. ಹಿಂದುಗಡೆ ನಾವು 3 ಜನ ಇದ್ದೇವೆ. ಯಾರು ಅಂತ ನೋಡಿ ಆಯ್ಕೆ ಮಾಡಿ. ಇದ್ದವ ನೀನು ಒಬ್ಬ ಇಳುದು ಅದ್ರ ಮತ್ತೆ ಗತಿ ಅಂತ ನಮ್ಗೆ. ಮದುವೆ ಸುದ್ದಿ ಕೇಳಿದ್ದೆ ತಡ. ಯಾವುದೋ ಮೂಲೆಯಲ್ಲಿದ್ದಂತ ಶಾಲ್ ಒಂದ ಹಾಕೊಂಡ್ ಮೊದ್ಲೆಗಾರ ಹೀಗೊಂದು ಆಗಿ ಚಂದ ಇದೆ. ಅವರಲ್ಲ, ನೀವು 3 ಜನ ಚಂದ ಇದ್ದೀರಿ. ಹೌದೌದು. ಹೆಚ್ಚು ವರ್ಷ ಆಗಲಿಲ್ಲ ಅವರಿಗೆ. ಯಾರಿಗೆ? ಮೊದ್ಲೆಗಾರರಿಗೆ 70 ಆದ್ರೂ ಗೊತ್ತಾಗುದಿಲ್ಲ. ಯಾಕಂದ್ರೆ ಸಣ್ಣ ಜೀವ ಅಲ್ಲ, ವರ್ಷ ಅಂತ ಗೊತ್ತಾಗುದಿಲ್ಲ. ಇದು ನಿಮ್ಮ 3 ಜನರಲ್ಲಿ ಯಾರಿಗಾದ್ರೂ ಆರಿಸಿ ಒಬ್ಬರಿಗೆ ಕೊಡುವುದಾ? ನಾನಂತೂ ನನ್ನ ಮಗಳನ್ನು ಕೊಡುವುದಿಲ್ಲ, ಬೇರೆಯವರು ಕೊಡ್ತೇನೆ ಅಂತ ನಾನು. ನಿಮ್ಮ ಉದ್ಯೋಗ ಅಂತ ಅಲ್ವಾ? ನಿಮ್ಗೆ ಒಳ್ಳೇದಂತಿಲ್ಲ, ಕೆಟ್ಟದಂತಿಲ್ಲ, ಹೋಗಲಂತಿಲ್ಲ, ರಾತ್ರಿ ಇರ್ತಿಲ್ಲ, ಎಲ್ಲೋ ದಾರಿ ಬದಿಲಿ ಓ ಅಂತ ಕೂತ್ಕೊಳ್ಳುದಲ್ವ? ಎಲ್ಲೋ ದಾರಿ ಬದಿಯಲ್ಲಿ ಕೂತ್ಕೊಂಡು ಓ ಅನ್ನೋದಲ್ವ? ಪದ ಹೇಳುದಲ್ವ? ಹಾಗನ್ನುವಾಗ ನೀವು ಪದ ಹೇಳ್ತಾ ಇದ್ರೆ ಅವ್ರು ಬಾರಿಸುವವರಲ್ವಾ? ನೀವು ಇಡೀ ರಾತ್ರಿ ಪದ ಹೇಳ್ತಾ ಇದ್ರೆ, ಅವ್ರು ಇಡೀ ರಾತ್ರಿ ಇದನ್ನು ಬಾರಿಸ್ತಾ ಇದ್ರೆ, ನೀವು ನಿಮ್ಮನ್ನು ಕಟ್ಟಿಕೊಂಡಂತ ಹೆಣ್ಣು ಮನೆಯಲ್ಲಿ ಕಾಫಿ ಹುಡಿ ಮಾಡುವುದಾ? ಆದ್ರೆ ನಾನು ಕೊಡುವುದಿಲ್ಲ. ಹಾಗಂತ ಮದುವೆ ಮಾಡಿಸುವುದಿಲ್ಲ ಅಂತಲ್ಲ, ನನ್ನಂತೆ ಯೋಗ್ಯನಾದ ಶಿಲ್ಪಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಮಾಡಿದ್ದೇನೆ. ಹಾಗಾಗಿ ವರನನ್ನು ಹುಡುಕುವುದಕ್ಕೆ ಹೊರಟೆ.
ಒದ್ದಾಡ್ತಾ ಇರ್ತೇವೋ ಅಷ್ಟೊತ್ತಿಗೆ ಅವ್ರು ಬಂದ್ರು ಅಂತ ಆದ್ರೆ ಅವ್ರ ಮೇಲೆ ಬಹಳಷ್ಟು ಪ್ರೀತಿ ಅಂತ ಲೆಕ್ಕ. ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಿಲ್ವಪ್ಪ. ಹೇಳುದು ಬೇಡ, ನಿನ್ನ ಹತ್ರ ಇರ್ಲಿ. ಅಪ್ಪ ನಾನು ಯೋಚನೆ ಮಾಡಿಕೊಂಡದ ನನ್ನಲ್ಲ, ಒಬ್ಬರೇ ಕೂತ್ಕೊಂಡು ಆಗಿಂದ ಎಷ್ಟು ಮಾತಾಡ್ತೀರಪ್ಪ ನೀವು. ಈ ವರ್ಷದ ಪರಿಸ್ಥಿತಿ ಹಾಗೆ ಮಗ. ಏನಪ್ಪ? ನಾನಂತಲ್ಲ, ಪ್ರತಿ ಒಂದು ಮನೆಯಲ್ಲಿಯೂ ಮನೆ ಯಜಮಾನರೆಲ್ಲ ಜಗಲಿ ಮೇಲೆ ಕೂತ್ಕೊಂಡು 8 ತಿಂಗಳು ಇದನ್ನೇ ಆಲೋಚನೆ ಮಾಡಿದ್ರು. ನಾಳೆಗೆ ಎಂತ ಮಾಡುದು, ಖರ್ಚಿಗೆ ಏನು ಮಾಡುದು ಅಂತ ಈ ವರ್ಷ ಇಡೀ ಕೂತ್ಕೊಂಡು ಕಣ್ಣು ಕೂಡಿದ್ದೆ ಬಿಟ್ರೆ ಬೇರೆ ಅಂತದ್ದು ಇಲ್ಲ. ನನಗೆ ಇವತ್ತು ಇವ್ರು 3 ಜನ ಆದ್ರೂ ಇದ್ದಾರಲ್ಲ, ಕೆಲವು ದಿವಸ ನಾನು ಇದನ್ನೇ ನೋಡ್ಕೊಂಡು ಮಾತಾಡ್ದ. ನಮ್ಮನ್ನ ಎಷ್ಟು ಜನ ನೋಡಿದ್ದಾರೆ ಎನ್ನುವುದು ಪ್ರಾಮುಖ್ಯ ಅಲ್ಲ, ನಾನಂತೂ ಒಬ್ಬರನ್ನೂ ನೋಡದೆ ಮಾತಾಡ್ತಿದ್ದೀನಿ. ಹೌದಪ್ಪ. ಅಪ್ಪ ನನ್ನ ವಿಷಯ ಅಂದ್ರಿ ಏನಪ್ಪ? ಏನಿಲ್ಲ ಮಗಳೇ, ಪ್ರಾಯ ಸಮರ್ಥಳಾದ ನಿನಗೊಂದು ಯೋಗ್ಯ ವರನನ್ನು ಹುಡುಕಿ ಮದುವೆ ಮಾಡಿಸಿ ನನ್ನ ಮನೆಯಿಂದ ಹೊರ ಹಾಕಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ಮದುವೆ ಮಾಡಿ ಹೊರ ಹಾಕುದು? ಹೊರ ಹಾಕುದು ರೂಢಿ ಬಿಡುದಲ್ಲ, ಮತ್ತೆ ಗಂಡ ಮನೆ ಕಳಿಸಿ ಕೊಡುದು. ಅಯ್ಯೋ, ಕಳಿಸಿ ಕೊಡುದು. ಮತ್ತೆ ಸಾವಿರ ನಮ್ಮ ಮನೇಲಿ ಕೊಡ್ತೀನಿ ಮಳಿಗೆ. ಅಲ್ಲಪ್ಪ, ಒಳ್ಳೆ ನಿರ್ಧಾರಕ್ಕೆ ನೀವು ಬಂದಿದ್ದೀರಿ. ಸರಿ ಹೋಗ್ಲಿ. ಇವತ್ತೊಂದು ಪ್ರಕರಣಗಳಿಂದ ಹೋಯಿತು. ಮನೆಗೆ ಬರುವಾಗ ದಾರಿಗೆ ಅಡ್ಡವಾಗಿ ಆ ರುದ್ರನಾಗ ಬಂದು ನಿಂತಪ್ಪ. ಮಂತ್ರಿ ಮಗ ದಾರಿಗೆ ವರ್ಷ ಬೇಲಿ ಅಂತ ಎಂತದ್ದು ಗೊತ್ತಿಲ್ಲಪ್ಪ. ನಿಂತವನೇ ನನ್ನನ್ನು ಕಂಡು ಹೊಗಳಿಕೆ ಆರಂಭ ಮಾಡಿದ. ನನ್ನ ನಾಟ್ಯ ಚೆನ್ನಾಗಿತ್ತು ಅಂತ ಹೇಳಿದ. ಹೊಗಳಿಕೆ ಮಾತು ಮುಗಿಯಿತ. ಮನೆಗೆ ಹೋಗ್ಬೇಕು ಅಂತ ಹೊರಟು ನಿಂತಾಗ ಭಯಂಕರ ಹೊಗಳಿದ. ಶಬ್ದ ಮಂಡಲ ಹೊತ್ತು ಹಾಕಿದಪ್ಪ. ಎಷ್ಟು ಗೊತ್ತುಂಟ ಅವ ಅಂದ್ರೆ ಒಂದೊಂದ್ಸಲ ನಾನೇ ಹೊಗಳ್ಬೇಕು ಅಂತ ನಂಗೆ ಮನಸ್ಸಾಗುದು. ಈಗಲ್ಲ, 10 ವರ್ಷದ ಮೊದಲು. ಹೋಗ್ಯಪ್ಪಯ್ಯ, 10 ವರ್ಷದ ಮೊದಲು ನಾನು ಸಣ್ಣವಳಲ್ವಪ್ಪಯ್ಯ. ಆವಾಗ ಇನ್ನೂ ಚಂದ. ಅಪ್ಪ ಮನೆಗೆ ಹೊರಟು ನಿಂತಾಗ ಅವ ತಡೆದು ನಿಲ್ಲಿಸಿದವನೇ ಹೇಳಿದ, ನಿನ್ನನ್ನು ಕಂಡು ಮನಸ್ಸಾಗಿದೆ, ನಾನು ಮದುವೆ ಆಗ್ತೇನೆ. ತಪ್ಪಲ್ಲ. ಪ್ರಾಯ ಸಮರ್ಥ ಗಂಡೊಬ್ಬ ಅಂದದ ಹೆಣ್ಣನ್ನು ನೋಡಿ ನೀ ನನ್ನನ್ನು ಮದುವೆ ಆಗ್ತೀಯ ಅಂತ ಕೇಳುವುದು ಸರಿ. ಅವನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಬೇಕು ಬೇಡವಾ? ನಾನು ಆಗುದಿಲ್ಲ ಅಂದೆ. ನಿರ್ಧಾರ ಅದು ಸರಿಯೇ? ಎರಡು ಸರಿಯಲ್ಲ. ಸರಿ. ಸರಿಯಪ್ಪ, ಅಷ್ಟು ಹೇಳಿದ್ದೇ ತಡ. ಅವನಿಗೆ ಎಲ್ಲಿದ್ದ ಏನೋ ಸಿಟ್ಟಪ್ಪ. ಒಮ್ಮಿನೊಮ್ಮಿಲೆ ಬಿಡುವುದಿಲ್ಲ. ಗಂಡಸರಿಗೆಲ್ಲ ಒಂದೊಂದ್ಸಲ ಸಿಟ್ಟು ಬರುದು. ಯಾಕೆ? ನಾವು ಕೇಳಿದಲ್ಲ ಆಗುದಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಕಡಿಮೆ ಎನ್ನುವುದಕ್ಕಾಗಿ ಸಿಟ್ಟು ಬಂದು ಕೇಳಿದ್ದಿರಬೇಕು. ಏನಪ್ಪ? ಸರಿ, ಆಗುದಿಲ್ಲ ಬಿಡುವುದಿಲ್ಲ. ಅಷ್ಟು ಗಲಾಟೆ ಆಯ್ತಾ? ನಾನು ಹೊರಟು ಅವ ಹೇಳುದು, ಕೊಡು ಸುಖ, ಕೊಡು ಸುಖ ಅಂತಾನೆ. ನಾವು ಈ ವರ್ಷ ಕೋಳಿ ಅಂಗಡಿ ಹಾಕ್ಲಿಲ್ಲ. ಸುಖ ಕೊಡ್ಲಿಕ್ಕೆ ಅಂಗಡಿಯಲ್ಲಿರುವ ವಸ್ತುವ ದೇಹ ಸುಖ ಕೊಡುವ ಅಂದ್ರೆ ಏನರ್ಥ ಅಲ್ವಾ? ಅದನ್ನು ಕೊಡುವುದಕ್ಕಾಗ್ತದ? ಹಾಗೆಲ್ಲ ಅಷ್ಟು ಹೇಳಿದ್ದೆ. ಸುಮ್ಮನೆ ಉಳಿಲಿಲ್ಲ. ಮತ್ತೆ ಸೀರೆ ಸರಿಗೆಗೆ ಕೈ ಹಾಕೇ ಬಿಟ್ಟ. ಮುಂದೇನಾಯ್ತು? ಬಲಾತ್ಕಾರಕ್ಕೆ ಮುಂದಾದನ ಜೋರಾಗಿ ಬೊಬ್ಬೆ ಹೊಡೆದೆ. ಕಾಪಾಡಿ. ಹೆಣ್ಣು ಮಕ್ಕಳ ಕೊನೆಯ ಅಸ್ತ್ರವನ್ನು ಪ್ರಯೋಗ ಮಾಡಿದೆ. ಯಾಕೆ? ಹೆಣ್ಣು ಮಕ್ಕಳು ಹೇಳುವಷ್ಟು ಹೇಳ್ತಾರೆ, ಕೇಳದೆ ಇದ್ದಲ್ಲಿ ಕಾಪಿ ಬಿಡಿ ಕಾಪಾಡಿ ಅಂತ ಕೂಗಿ. ಹೌದು. ಅವಾಗ ಅಷ್ಟು ಹೊತ್ತಿಗೆ ಮಿಂಚಿನ ಹಾಗೆ ಭುವನನ ಪ್ರವೇಶ ಆಯ್ತು. ಬಂದ್ರ ಅಲ್ಲಿಗ ನಂಗೆ ಗೊತ್ತು, ಹೆಣ್ಣು ಮಕ್ಕಳು ಕೂಗಿದಾಗ ಯಾರಾದ್ರೂ ಒಬ್ಬರಾದ್ರೂ ಬಂದೇ ಬರ್ತಾರೆ ಅಂತ. ಹೌದಪ್ಪ. ಯಾವ ಮೂಲೆಯಲ್ಲೇ ಆಗಲಿ ಹೆಣ್ಣುಮಕ್ಕಳು ಕಾಪಾಡಿ ಅಂತ ಹೇಳಿದ್ರೆ ನಡಿಲಿಕ್ಕೆ ಆಗದಿದ್ದವರಾದ್ರೂ ಹೋಗಿ ನೋಡ್ಕೊಂಡು ಬರುವಣ ಅಂತ ಹೋಗ್ತಾರೆ. ಅದೇ ಯಾರಾದ್ರೂ ಗಂಡು ಸ್ವಲ್ಪ ಬಿದ್ದು ಒದ್ದಾಡ್ತಾ ಇರ್ಲಿ, ಅಲ್ಲಿಗೆ ಯಾರಾದ್ರೂ ಬಂದ್ರು ಮಾತಾಡ್ಸೋದು ಬೇಡ ಮಾರೆ, ನಮ್ಮ ಮೈ ಮೇಲೆ ಬಂದ್ರು ಬಂತು ಅಂತ ಹಾರಿ. ಹೌದಪ್ಪ. ಬಂದವನೇ ಅವರನ್ನು ಹೊಡೆದು ಓಡಿಸಿದ, ನನ್ನ ಮಾನವನ್ನು ಉಳಿಸಿದ. ಬಾರಿ ಸಂತೋಷ ಆಯ್ತು ಮಗ. ಅವ ಬಾರದೆ ಹೋಗಿದ್ರೆ ನಿನ್ನ ಮಾನ ಮತ್ತು ಪ್ರಾಣ ಉಳಿತಾ ಇರ್ಲಿಲ್ಲ. ಹಾಗಾಗಿ ದೂರದಲ್ಲಿ ನಿಂತು ಅವನಿಗೊಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ದೇವರು ಒಳ್ಳೇದು ಮಾಡ್ಲಿ ಅವನಿಗೆ. ಏನಪ್ಪ ನೀವು ಇಂಥ ಉಪಕಾರ ಮಾಡಿದ್ದಾರೆ ಅಂತವರಿಗೆ ದೂರದಲ್ಲಿಯೇ ನಿಂತು ಒಂದು ಕೃತಜ್ಞತೆಯಲ್ಲಿಯೇ ಮುಗಿಸಿಬಿಟ್ಟಿರಲ್ಲ. ಮತ್ತೆ ಏನು ಕೊಡುದು ಮಗ? ನಾವು ಅವ್ರಿಗೆ ಏನಾದ್ರು ಕೊಡ್ಬೇಕಾ ಬೇಡ? ಕೊಡ್ಲಿಕ್ಕೆ ನಮ್ಮ ಹತ್ರ ಏನು ಉಂಟು ಅಂತ ಬೇಡ. ಉಂಟಲ್ಲಪ್ಪ. ಉಂಟು. ಹೌದು. ಅವನಿಗೆ ಧರಿಸಿ ಇದೊಂದು ಸನ್ಮಾನ ಮಾಡ್ತೇವೆ. ಬಿಡಿಸ್ಬೇಡಿಯಪ್ಪ, ಬಿಡಿಸ್ಬೇಡಿ. ಯಾಕೆ? ನೋಡಿ, ಅದಕ್ಕೆ ಎಷ್ಟು ವರ್ಷ ಆಯ್ತು? ವರ್ಷ ಆಗುದಕ್ಕಿಂತ ತೊಳೆದು 2 ತಿಂಗಳಾಯ್ತು. ಈಗ ನನ್ನದೊಂದು ಅಭ್ಯಾಸ ಉಂಟು, ನಾನು ಹಾಕಿದ ಬಟ್ಟೆ ನಂಗೆ ವಾಸನೆ ಬರುವ ತನಕ ಕೂಡ ಅಂತ ಹೇಳಿಲ್ಲ. ಈಗ ನಿಮ್ಮ ಹತ್ತು ಯಾರಾದ್ರೂ ಬರ್ತಾರ? ನಾನು ತೊಳೆಯೋದಿಲ್ಲ. ಯಾರು ಬರೋದು ಬೇಡ, ಉಪದ್ರ ಕೊಡೋದು ಬೇಡ. ಅಯ್ಯೋ ದೇವ್ರೇ. ಮತ್ತೆ ಇದನ್ನು ಬಿಟ್ಟರೆ ನಮ್ಮಲ್ಲಿ ಏನ್ ಕೊಡ್ಲಿಕ್ಕೆ? ಇದಲ್ಲಪ್ಪ, ನಿಮ್ಮಲ್ಲಿ ಅಮೂಲ್ಯವಾದಂತಹ ವಸ್ತು ಉಂಟು. ನಿಮ್ಮಲ್ಲಿ ಯಾವ್ದು ಕೊಡುವುದಕ್ಕೆ ಮನಸ್ಸಿದ್ರೆ? ಯಾವ್ದು? ನಾನಿಲ್ವಪ್ಪ. ಅಂದ್ರೆ ನನ್ನನ್ನೇ ಅವನಿಗೆ ಕೊಟ್ಟು ಮದುವೆ ಮಾಡ್ಬೋದಲ್ಲ. ನಾನು ಅವನನ್ನು ಮೆಚ್ಚಿಕೊಂಡಿದ್ದೇನಪ್ಪ. ಮಗಳೇ, ಯಾವ ಎಣ್ಣೆ ಆಗಿರ್ಲಿ ಯಾರನ್ನು ಮೆಚ್ಚಿಕೊಂಡಿದ್ದಾರೆ ಅವರಿಗೆ ಕೊಟ್ಟು ಮದುವೆ ಮಾಡಿಸುವುದು ತಂದೆ ತಾಯಿಗಳಿಗೂ
ಯೋಗ್ಯ ಸಲಹೆ ಅಂತ ಆಲೋಚನೆ ಮಾಡ್ಕೊಂಡಿದ್ದೇನೆ. ಹಾಗಾಗಿ ನೀನು ಅವನನ್ನು ಮೆಚ್ಚಿದ್ದೀರಿ, ಭಾರಿ ಒಳ್ಳೆದಾಯ್ತು. ನಿನ್ನಂತ ಮಕ್ಕಳು ಹುಟ್ಟಿದ್ರೆ ಅಪ್ಪನಿಗೆ ಏನ್ ಕೆಲಸವೇ ಇಲ್ಲ. ಏನಪ್ಪ ನಿರೀಕ್ಷೆಯಲ್ಲಿ ಇಲ್ಲೇ ಇದ್ದಿದ್ದೆ ನಾನು. ಹೌದಾ, ಒಳ್ಳೆಯದಾಯ್ತು. ನನ್ನ ಮಗಳ ಕೋರಿಕೆ ಈ ಶಿಲಾಮೂರ್ತಿಯನ್ನು ತಂದು ನಿಲ್ಲಿಸಿರುವ ನಾನೇ ಹಿರಿಯಲ್ವ ಶಿಲ್ಪಿ. ಆವತ್ತೊಂದು ದಿವಸ ರಾಜಶಿಲ್ಪಿ ಸ್ಥಾನಮಾನವನ್ನು ನಿನಗೆ ನೀಡಿದೆ. ನಿಜ. ನಿನ್ನ ಕರ ಕೌಶಲ್ಯ ಕೆಲಸ ಮಾಡಿದ್ದೀಯೋ ನಾವೆಲ್ಲ ಕೇಳಿದ್ದೇವೆ. ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಸುರ ಸುಂದರಿಯರ ಕುರಿತಾಗಿ ಎಲ್ಲವರು ಚಂದ ಇದ್ದಾರೆ ಅಂತ ಕೇಳಿದ್ದೆ ಹೊರತು ಪ್ರತ್ಯಕ್ಷವಾಗಿ ನಾವು ನೋಡಿದ್ದಿಲ್ಲ ಅಲ್ವಾ? ಒಂದ್ ದಿವಸ ಪುರುಷತ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡು ನಿಮ್ಗೆ ಯಾವ ಪುಸ್ತಕ ಉಂಟು? ಅಲ್ಲ ಅಡ್ಡಿಲ್ಲ, ನೀವು ಹೇಳಿದ್ವಿ ಸರ್. ನೀನ ನೋಡ್ಬೇಕು ಅಂತ ಆದ್ರೆ ಮೇಲೆ ಹೋಗ್ಬೇಕು. ಅಲ್ಲ ಏಣಿ ಏಣಿ ಅಂತ ಇಲ್ಲ. ಏನು ಬದನೆಕಾಯಿ ಗಿಡಕ್ಕೆ ಎಣ್ಣೆ ಹಾಕುದ? ಅಲ್ಲ ಬದನೆಗೆ ಇಡುವಾಗ ಅಲ್ವಾ? ಮೇಲೆ ಹೋದ್ರೆ ಕೆಳಗೆ ಬರ್ಲಿಕ್ಕೆ ಸಾಧ್ಯ ಉಂಟೇನ ನಮ್ಗೆ? ನಾವು ಮೇಲೆ ಹತ್ತಿ ತಪ್ಪಿಸಿ ಬಿಡ್ತಾರೆ. ಅದು ಅಗತ್ಯವೇ ಇಲ್ಲ. ಯಾಕೆ ಅಂತ ಚಲುವ ಮೂರ್ತಿಯೇ ಇಲ್ಲಿ ಬೈತಾಳೆ ನಿಂತಿದ್ದಾಳೆ. ಶಿಲ್ಪಿ, ನಾವೆಲ್ಲ ಕೇಳಿದ್ದೇವೆ. ಏನು? ಒಂದು ಶಿಲಾಕೃತಿಯನ್ನು, ಭಾವಚಿತ್ರವನ್ನು, ತೈಲ ಚಿತ್ರವನ್ನು ವಿರಚಿಸಬೇಕು ಅಂತಾದ್ರೆ ಒಂದು ಅವರೇ ಆಕೃತಿಯನ್ನು ಎದುರುಗಡೆ ಇಟ್ಕೊಳ್ಬೇಕು. ಹೌದೌದು. ಇಲ್ಲ ನಮ್ಮ ಕಲ್ಪನೆಯಲ್ಲಿ ಅವರು ಹೀಗಿದ್ದಾರೆ ಅನ್ನುವಂತಹದ್ದಿರಬೇಕು. ಇಲ್ಲ ನಮ್ಮ ಊಹೆಗೆ ತಕ್ಕಂತೆ ಮಾಡುವಂತಹದ್ದು. ಸರಿ, ಎಂತ ಕೆತ್ತನೆಯೋ ನೀನದು. ನೋಡಿ, ನಮ್ಮ ಇದು ಕೈತಳಕ ಅಂದ್ರೆ ದಯ. ಹೌದು, ಅದೊಂದು ಕಲ್ಲು ಹಲಿಗೆ. ಹೌದಾ? ಹೌದು. ಎಲ್ಲ ಚೇಣಿನ ಪೆಟ್ಟಿನಿಂದ ಅದನ್ನೆಲ್ಲ ಬಿಡಿಸಿದ್ದು. ಓಹೋ, ಆ ಬದಿಯಲ್ಲಿ ನೋಡಿ 4 ಚೇಣಿನ ಪೆಟ್ಟು ಹೆಚ್ಚಾದ್ರಿಂದ ಅದು ಹೀಗಾಗಿದೆ. ಅದೇ ಈ ಬದಿಗೆ ಹೊಡೆದ್ರೆ ಇದೇ ಚೆನ್ನಾಗಿದೆ. ಈಗ ನೀವು ಹೂ ಹಾಕಿದ್ರೆ ಬೇಡ, ನಿನ್ನ ಹಳೆ ಪೆಟ್ಟಿನ ಅನುಭವ ಉಂಟಲ್ಲ, ಅದನ್ನು ಯಾವತ್ತೂ ಮೆಚ್ಚೇವೆ. ಹಳೆ ಪೆಟ್ಟಲ್ಲ, ಈಗಿನ ಪೆಟ್ಟು ತೋರಿಸ್ಬೇಕಲ್ಲ. ಈಗಲೂ ಹಾಗೆ ಉಂಟಾ? ನೋಡಿ, ಹೂ ಅಂದ್ರೆ ಸಾಕು, ಈ ಮುಂಡಾಸಿ ಈಗ ಬಿಚ್ಚಿ ಅಲ್ಲಿ ಹೋಗಿ ಕೂತ್ಕೊಳ್ತೀಯ? ಬಿಡಿಸುದಲ್ಲ, ಅದಲ್ಲ ಅದಲ್ಲ, ಮತ್ತೆ ಚೇಣಿನಿಂದ ಬಿಡಿಸುವುದು ಅದರ ಅಗತ್ಯವೇ ಇಲ್ಲ. ಎಂತ ಮೂರ್ತಿ ಇದು. ಈಗ ನಾನು ಕೇಳುವುದು, ಇದನ್ನು ನೀನು ರಚಿಸಿದೆಯಲ್ಲ, ಹೇಗೆ ಮಾಡಿದ್ದು ನೀನು? ನೀವು ಹೇಳಿದಂತೆ ಒಂದ ಪ್ರತ್ಯಕ್ಷವಾಗಿ ಯಾರನ್ನಾದ್ರೂ ನಿಲ್ಲಿಸಿಕೊಂಡು ನಾವು ಚಿತ್ರವನ್ನು ಬಿಡಿಸಬೇಕು. ಹೌದು. ಅದಲ್ಲ, ಭಾವಚಿತ್ರ ಇದ್ರೆ ಅದನ್ನು ನೋಡಿ ಬಿಡಿಸಬೇಕು. ಹೌದು. ಅದನ್ನ ನಮ್ಮ ಸ್ವಂತ ಕಲ್ಪನೆ, ಇಂಥವ್ರು ಹೀಗಿರಬಹುದು ಅಂತ. ಇದು ಹಾಗಲ್ಲ. ಇದು ನಾನು ಎದುರಿಗೆ ನಿಲ್ಲಿಸ್ಕೊಂಡೇ ಬಿಡಿಸಿ. ಹೌದೇನ? ಯಾರೋ ಅವಳು ಎಲ್ಲೆಲ್ಲ ಹುಡುಕ್ಲಿಕ್ಕೆ ಬಂದ ನಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ಇಂಥ ರೂಪ? ಯಾರೋ ಅವಳು? ನನ್ನ ಮಗಳು. ನಿನ್ನ ಮಗಳೇ ಅವಳು? ನಂಬಲಿಕ್ಕೆ ಸಾಧ್ಯ ಇಲ್ಲ. ನಂದಿ ಆಣೆ. ಹೌದು, ನನ್ನ ಮಗಳು. ಪುಣ್ಯಾತ್ಮ, ನೀವು ಅಲ್ಲಿದ್ರೆ ಅಪ್ಪ ಎದುರಿಗಿರುವಾಗ ನಿನ್ನ ಮಗಳು ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ನೋಡಿದವರಲ್ಲಿ ಏನ್ ಹೇಳಿ? ಅದರ ಅರ್ಥ ಹಾಗಲ್ಲ. ನಿನ್ನ ಒಂದು ಅವಳಲ್ಲಿ ಇಲ್ಲ ಅಂತ ಹೇಳುದು. ಇಲ್ಲ ಇಲ್ಲ, ನನ್ನ ರೂಪದಂತೆ ಅಲ್ಲ. ಬಹುಶಃ ಅಮ್ಮನಾಗಿರ್ಬೇಕು. ಇಲ್ಲ ಇಲ್ಲ, ಇವಳು ಅಮ್ಮನಾಗೂ ಅಲ್ಲ. ಮತ್ತೆ ಇವಳು ಅಜ್ಜಿ ಹಾಗೆ. ಮನೆಯಲ್ಲಿ ಹಿರಿಯರ ರೂಪ ಗುಣ ಎನ್ನುವುದು ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಬಂದಿರ್ತದೆ ಅಂತ. ಬಹುಶಃ ಅಜ್ಜಿ ರೂಪ ಇರಬೇಕು. ಸರಿ ಶಿಲ್ಪಿ, ಇಷ್ಟೆಲ್ಲ ಹೇಳಿದೆ ಯಾಕೆ ಗೊತ್ತುಂಟಾ? ಇಲ್ಲ, ನಾನು ಇನ್ನೊಂದು ಮದುವೆ ಆಗ್ಬೇಕು ಎನ್ನುವ ನಿರ್ಧಾರಕ್ಕೆ ಬಂದಿದ್ದೇನೆ. ಸುಮ್ಮನೆ ಬಂದ್ರೆ ಹೊತ್ತು ಮದುವೆ ಆಗ್ತದೆ. ಅಂದ್ರೆ ವರ್ಷ ವರ್ಷ ಅದೇ ಕೆಲಸ. ಕೊಟ್ಟು ನಡೆಸುವುದಕ್ಕೆ ಸಾಧ್ಯ ಇದ್ದವ ಎಷ್ಟು ಮದುವೆ ಆಗಬಹುದು. ಅದರಲ್ಲೂ ಏನ್ ನಿಮ್ಗೇನು ವರ್ಷ ಏನು ಹೆಚ್ಚಾಯ್ತಾ? ಈಗ ಹೆಚ್ಚು ಕಡಿಮೆ ಏನೋ 45 ಅಲ್ಲ, ಅಲ್ಲೇ ಆಚೆ ಈಚೆ ಮಾಡಿದ್ರೆ ಮದುವೆಗೆ ಮಿಕ್ಕಿದ ಪ್ರಾಯ ನನ್ನದಲ್ಲ ಅಲ್ವಾ? ಆಗ್ಬೋದ? ಹಾಗೆ ಮದುವೆ ಆಗ್ಬೇಕು ಅಂತಾದ್ರೆ ಹೆಣ್ಣು ನೋಡ್ಬೇಕು ಬೇಡವಾ? ಹೆಣ್ಣು ಬೇಕಿಲ್ದೆ ಮದುವೆ ಆಗುತ್ತದೆ. ಇನ್ನು ಹೆಣ್ಣನ್ನು ಹುಡುಕುವ ಕೆಲಸವೇ ಇಲ್ಲ. ಹಾಗಾದ್ರೆ ಇಲ್ಲೇ ಎಲ್ಲೋ ಯಾರೋ ಬಂದು ಕೂತಿದ್ದಾರೆ. ಇಲ್ಲ, ಹೆಣ್ಣನ್ನು ಹುಡುಕುವ ಕೆಲಸ ಇಲ್ಲ ಅಂದ್ರೆ ಇದ್ದಾರೆ ಅಂತ ಲೆಕ್ಕ. ಇಲ್ಲಿ ಯಾರೋ ಬಂದು ಕೂತವರನ್ನು ಮದುವೆ ಆಗುವುದ ನಾನು? ಇಲ್ಲೇ ಇದ್ದಾಳಲ್ವ? ಈ ನಿನ್ನ ಮಗಳನ್ನೇ ನಾನು ಮದುವೆ ಆಗಬೇಕು ಇಲ್ಲ ಹೂ ಇಲ್ಲ. ನಾಡಿನ ದೊರೆ ನಾನು. ನಿನ್ನ ಪಾಲಿಗೆ ದೊರೆಯಾಜ್ಞೆ, ರಾಜಾಜ್ಞೆ. ಈ ನಿನ್ನ ಮಗಳನ್ನೇ ನನಗೆ ಕೊಟ್ಟು ಮದುವೆ ಮಾಡ.
ನನ್ನನ್ನು ಕಂಡು ಬಯಸಿದ್ರಿ. ನಿಜ. ಮದುವೆಯಾಗಬೇಕು ಎಂದು ರಾಜಾಜ್ಞೆಯನ್ನು ಹೊರಡಿಸಿದೆ. ಅಪ್ಪ, ನನ್ನ ಮನಸ್ಸೇನು ಮನವನ್ನು ತಿಳಿದವರಲ್ವೇ ನೀವು? ಭುವನನಿಗೆ ಕೊಟ್ಟು ಮದುವೆ ಮಾಡುತ್ತೀನಿ ಅಂತ ಹೇಳಿದವರಲ್ವೇ ನೀವು? ಈ ಹೊತ್ತಿನಲ್ಲಿ ಎಲ್ಲಿಯಾದರೂ ಮಹಾರಾಜನ ಕೈ ಹಿಡಿದೆ ಅಂತಾದ್ರೆ ಮನಸ್ಸೊಬ್ಬನಿಗೆ ಶರೀರ ಒಬ್ಬನಿಗೆ ಕೊಟ್ಟು ವ್ಯಭಿಚಾರವನ್ನು ಮಾಡಿಕೊಳ್ಳಲೇನಪ್ಪ ನಾನು? ಮಹಾರಾಜರ ಮುಖವನ್ನು ನೋಡುವಂತಹ ನೈತಿಕ ಬಲವಾದರೂ ಆ ಹೊತ್ತಿನಲ್ಲಿ ನನ್ನಲ್ಲಿ ಎಲ್ಲಿ ಉಳಿತದೆಯಪ್ಪ? ನಾನು ತಪ್ಪು ಮಾಡ್ತಾ ಇದ್ದೇನೆ, ನಾನು ಮೋಸ ಮಾಡ್ತಾ ಇದ್ದೇನೆ ಎಂಬಂತಹ ಭಾವನೆಯಿಂದ ಅಣುವಣುವಾಗಿ ಕ್ಷಣ ಕ್ಷಣಕ್ಕೂ ನಾನು ಸಾಯಬೇಕು ಅಂತ ಹೇಳ್ತೀರಿ. ನಿನ್ನನ್ನು ಬೆಳೆಸಿದೆ, ಉಳಿಸಿದೆ, ನೀನು ಮೆಚ್ಚಿದ ವರನಿಗೆ ಕೊಟ್ಟು ಮದುವೆ ಮಾಡಿ ಅಂತ ಚಂದ ನೋಡಬೇಕು ಅಂತ ಆಲೋಚನೆ ಮಾಡಿದ್ದೆ ಮಗ. ಅದನ್ನು ನೋಡುವ ಭಾಗ್ಯ ನನಗಿಲ್ಲದೆ ಹೋಯಿತು. ಆದ್ರೂ ಒಂದು ಮಾತಾಡುತ್ತೇನೆ, ಯಾರನ್ನು ಪ್ರೀತಿಸಿದ್ಯೋ ಅವರನ್ನೇ ಮದುವೆಯಾಗಿ ನೀನು ಸುಖ ಸಂತೋಷದಲ್ಲಿ ಇರು ಮಗ. ಮಹಾರಾಜರಿಗೆ ಈ ವರ್ತಮಾನ ತಿಳಿದ ತಕ್ಷಣವೇ ರಾಜಾಜ್ಞೆಯನ್ನು ಮೀರಿದ ಶಿಲ್ಪಿಯನ್ನು ಎಳತನ್ನಿ ಅಂತ ಹೇಳಿ ನನ್ನನ್ನು ಚಿತ್ರ ಹಿಂಸೆಗೆ ಗುರಿ ಮಾಡುತ್ತಾರೆ ಮಗ. ಚಿತ್ರ ಹಿಂಸೆಯಿಂದ ನಾನು ಸಾಯಬೇಕೆ? ಇದುವರೆಗೆ ಸುಳ್ಳು ಹೇಳಿದವ ಅಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಿದವ ಅಲ್ಲ, ಯಾವುದೇ ತಪ್ಪು ಮಾಡದೆ ಇರುವಂತ ನಾನು ಮಹಾರಾಜರು ಕೊಡುವಂತ ಚಿತ್ರ ಹಿಂಸೆಯಿಂದ ಸಾಯಬೇಕೆ? ಇಲ್ಲ. ಹಾಗಂತ ನನ್ನ ಮಗಳನ್ನು ಬಲಿ ಕೊಡುವುದಕ್ಕೆ ತಯಾರಿಲ್ಲ ಮಗ. ನೀನು ಭುವನನ್ನೇ ಪ್ರೀತಿಸಿದವನು, ಅವನನ್ನೇ ಮದುವೆಯಾಗಿ ಸುಖ ಸಂತೋಷದಲ್ಲಿ ಇರು. ಈ ವರ್ತಮಾನ ಮಹಾರಾಜನಿಗೆ ತಿಳಿಯುವ ಮೊದಲ ತೊಟ್ಟು ವಿಷ ಕುಡಿದು ಸಾಹಿತ್ಯನಮ್ಮ, ಸುಖವಾಗಿರಮ್ಮ. ಮಾಡಿ ಸಲಹಿದಾದನು ನಿನ್ನ ಬಿಟ್ಟಿರಲು ಸಾಧ್ಯವೇ ತಂದೆ, ನಿನ್ನ ಬಿಟ್ಟಿರಲು ಸಾಧ್ಯವೇ ತಂದೆ. ನಿಮ್ಮ ಸಾವಿರ ಸೌಧದ ಮೇಲೆ ತನ್ನ ಸುಖದ ಸೌಧವನ್ನು ಕಟ್ಟಿಕೊಳ್ಳಬೇಕು ಎಂದು ಬಯಸಿಕೊಳ್ಳುವವಳೇ ನಿಮ್ಮ ಮಗಳು ಅಲ್ಲ ಮಗ. ನಾನಷ್ಟು ಸ್ವಾರ್ಥಿ ಏನಪ್ಪ? ನೀನು ಸ್ವಾಭಿಮಾನಿಯೇ ಹೊರತು ಸ್ವಾರ್ಥಿ ಅಲ್ಲ ಎನ್ನುವುದು ನನಗೆ ಗೊತ್ತಿದೆ ಅಪ್ಪ. ಅದನ್ನು ಹಾಡುತ್ತಾ ಕೈ ಸುತ್ತು ಕೊಟ್ಟು ನನ್ನನ್ನು ಇಷ್ಟೆತ್ತರಕ್ಕೆ ಬೆಳೆಸಿದವು. ನಿಮ್ಮ ಋಣವನ್ನು ಈ ಜನ್ಮದಲ್ಲಿ ಎಂದೇನಪ್ಪ 7 ಜನ್ಮಕ್ಕೂ ತೀರಿಸುವುದಕ್ಕೆ ಸಾಧ್ಯವೇ? ಮಗನೇ, ನಾನು ಸಾಯ್ತೇನೆ ಅಂತ ನೀನು ಪಶ್ಚಾತ್ತಾಪ ಪಡಬೇಡ ಮಗ. ನಾವು ಒಂದಲ್ಲ ಒಂದು ದಿವಸ ಸಾಯಲೇಬೇಕಾದವು. ಕಳೆದ ಪ್ರಾಯ ಹೆಚ್ಚು, ಉಳಿದ ಪ್ರಾಯ ಕಡಿಮೆ. ನಾವು ಸತ್ತು ಉಳಿದು ಏನಾಗಬೇಕು ಮಗ? ಇದು ಬಾಡಿ ಹೋದ ಹೂವು ಎಂದು ಮತ್ತೆ ಅರಳುವುದಿಲ್ಲ ಮಗ. ನೀನು ಹೂವಿನ ಮೊಗ್ಗೆ ಬಾಳಬೇಕು, ಬದುಕಬೇಕು, ಅರಳಬೇಕು ಮಗ, ಅರಳಬೇಕು. ಅಪ್ಪ, ನಿಮ್ಮನ್ನು ಕಳೆದುಕೊಂಡೆ ಅಂತಾದ್ರೆ ಈ ನಿಮ್ಮ ಮಗಳಿಗೆ ಬದುಕಿದೆಯೇನಪ್ಪ? ಮುಂದಿನ ಜನ್ಮವನ್ನು ಉಂಟು ಅಂತಾದ್ರೆ ನಾನೇ ತಂದೆ, ನೀನೇ ಮಗಳಾಗಿ ಹುಟ್ಟುವುದಕ್ಕೆ ದೇವರೊಡನೆ ಬೇಡಿಕೊಳ್ಳೋಣ. ಮುಂದೊಂದು ಜನ್ಮ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದ್ರೆ ಈ ಜನ್ಮದಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದಕ್ಕೆ ನಾನು ಸಿದ್ಧರಾಗಿಲ್ಲಪ್ಪ. ಉಳಿಯುವುದಕ್ಕೆ ನನಗೆ ಅವಕಾಶ ಇಲ್ಲ ಮಗ. ಉಳಿಸಿಕೊಳ್ತೇನಪ್ಪ, ಸಾಧ್ಯ ಇಲ್ಲ. ಉಳಿಸಿಕೊಳ್ತೇನಪ್ಪ, ಮಹಾರಾಜರನ್ನು ಮದುವೆ ಆಗ್ತೀನಪ್ಪ, ನಾನು ಮದುವೆ ಆಗ್ತೇನೆ. ಪ್ರೀತಿ ಪ್ರೇಮಕ್ಕೆ ಬೆಲೆಯಲ್ಲಿ, ಅನ್ಯಾಯ ಮೋಸಕ್ಕೆ ಕೊನೆಯಲ್ಲಿ, ಪುರಗಳು ತಾಗೊಳಿಸಿರೆ. ಆತ್ಮೀಯಗಳ ಕಿಸ್ಸನ್ನಿಧಿ ಅಲ್ಲ, ಈಗ ನೀನು ನನಗೆ ಚಿಕ್ಕಮ್ಮನಾಗಬೇಕು. ಸನ್ನಿಧಿ, ಆವತ್ತು ಹೇಳಿದೆಯಲ್ಲ, ಭುವನನಿಗೆ ನಾನು ಹೆಂಡತಿ ಆಗ್ತೇನೆ, ವಿಧಿಯ ಸಂಕಲ್ಪ ಎಂದು ಹಾಗೆ. ಆ ನಿನ್ನ ವಿಧಿಯ ಸಂಕಲ್ಪವನ್ನು ಹೇಗೆ ಬದಲಾಯಿಸಿದೆ ಪುರುಷ ಪ್ರಯತ್ನದಿಂದ ಎನ್ನುವುದಾಗಿ ಕಂಡೆಯ? ಬಗೆದಿರುವಂತಹ ತಂತ್ರದ ಮುಖೇನವಾಗಿ ಈ ಹೊತ್ತು ನೀನು ನನ್ನ ಅಪ್ಪನ ಹೆಂಡತಿಯಾಗಿ ನನ್ನ ಅರಮನೆಯನ್ನ ಸೇರಿಕೊಂಡಿದ್ದೀಯ. ಇನ್ಯಾವತ್ತಿದ್ರೂ ಭುವನ ನನ್ನವನೇ. ಆವತ್ತು ನನ್ನಲ್ಲಿ ನೀನು ಪಂಥ ಮಾಡಿದಂತಹ ಕಾಲದಲ್ಲಿ ಪ್ರತಿಯಾಗಿ ನಾನು ಏನು ಹೇಳಿದೆ ನೆನಪುಂಟ ನಿನಗೆ? ಗೆಲ್ಲುವೆಯ ನೀ ಗೆಲ್ಲುವೆಯ, ಗೆಲ್ಲುದ ಎನ್ನನ್ನು ಕುಣಿಸುವೆಯ,
ಭುವನ ನಿನ್ನ ಮನದ ತಂದಿವಿ. ಹೇಗಿದ್ದವನು ನೀನು, ಎಂತವನ ನೀನು? ಈ ಶಿವಗಿರಿಯಲ್ಲಿ ದಕ್ಷ ದಳಪತಿಯನ್ನೆನಿಸಿಕೊಂಡವ, ವೈರಿಗಳ ಎದೆಯಲ್ಲಿ ಭಯದ ಬಿರುಗಾಳಿಯನ್ನು ಎಬ್ಬಿಸುವಂತ ಸಾಮರ್ಥ್ಯವನ್ನು ಹೊಂದಿದವ ನೀನು, ಧೀರೋದಾತ್ತವಾಗಿರುವಂತಹ ನಿಲುಮೆಯನ್ನು ಹೊಂದಿರುವಂತಹ ನೀನು ಈ ಹೊತ್ತು ನೆಲೆನೋಟಕನಾಗಿದ್ದಿ. ಅಯ್ಯೋ, ಕಣ್ಣಂಚಿನಿಂದ ಜಾರುತ್ತಿರುವಂತಹ ಕಂಬನಿ ನಿನ್ನ ಕಪೋಲ ತೋಯಿಸಿದೆ. ಯಾಕೆ ಕಳುತ್ತಿದ್ದಿ ಎನ್ನುವುದು ಮತ್ತೆ ನಿನ್ನನ್ನು ಕೇಳಬೇಕಾಗಿಲ್ಲ. ನಿನ್ನನ್ನು ಮದುವೆ ಆಗಬೇಕಂತ ಸನ್ನಿಧಿ ಮೋಸ ಮಾಡಿದಳು ಎಂಬ ಕಾರಣಕ್ಕಾಗಿ ತನ್ನ ಜೀವನವೇ ಸರ್ವನಾಶವಾಯಿತು ಎನ್ನುವಂತ ನೆಲೆಯಲ್ಲಿ ಹತಾಶ ಭಾವದಿಂದ ನೀನು ಇವತ್ತು ಕಣ್ಣೀರನ್ನು ಸುರಿಸ್ತಾ ಇದ್ದೀಯ. ನಿಜವಾಗಿ ಅವಳು ನಿನ್ನನ್ನು ಪ್ರೀತಿಸಿಲ್ಲ. ಪ್ರೀತಿಸಿದವನು ಅಂತಾದ್ರೆ ನಿನಗೆ ಮೋಸ ಮಾಡುವುದಿಲ್ಲ. ಲೋಕದಲ್ಲಿ ಯಾವುದೇ ಒಂದು ಹೆಣ್ಣು ಒಬ್ಬ ಪುರುಷನನ್ನು ಇಷ್ಟಪಟ್ಟಳು ಅಂತಾದ್ರೆ ಜೀವನದಲ್ಲಿ ಎಂತಹ ಸಂಕೀರ್ಣ ಪರಿಸ್ಥಿತಿ ಎದುರಾದರೂ ಕೂಡ ಯಾವ ಕಾರಣಕ್ಕೂ ಅವನನ್ನು ಬಿಟ್ಟು ಮತ್ತೊಬ್ಬನನ್ನ ಮದುವೆಯಾಗಿ ಹೋಗಲಾರಳು. ಬಹುಕಾಲದಿಂದ ನಿನ್ನನ್ನು ಪ್ರೀತಿಸ್ತಾ ಇದ್ದವಳು ನಾನು. ಆದ್ದರಿಂದ ಅವಳನ್ನು ಮರೆತು ಬಿಡು, ನನ್ನನ್ನು ಮದುವೆಯಾಗು. ಆಗಬೇಕು, ನೀನು ನನ್ನನ್ನು ಮದುವೆ ಮಾಡಿಕೊಳ್ಳಬೇಕು. ರಾಜಕುಮಾರಿ ನಾನಿದ್ದೇನೆ. ನನ್ನ ಆಜ್ಞೆಯನ್ನು ಪರಿಪಾಲಿಸುವಂತ ಸ್ಥಾನದಲ್ಲಿದ್ದಂತ ವ್ಯಕ್ತಿ ನೀನು. ನನ್ನನ್ನು ಮದುವೆಯಾಗ ತಕ್ಕದ್ದು ನನ್ನ ಆಜ್ಞೆ ಇದು. ದಿವ್ಯಾ, ಈ ರೀತಿಯಾಗಿ ಅಧಿಕಾರವಾಣಿಯಿಂದ ಹೇಳ್ತೀಯ ಹೌದಾದ್ರೆ ನಿನ್ನನ್ನು ಮದುವೆಯಾಗ ಅನಿವಾರ್ಯತೆ ನನ್ನ ಈ ಬದುಕಿಗೆ ಬಂದದ್ದೇ ಹೌದಾದರೆ ಈ ಅಧಿಕಾರವನ್ನೇ ತ್ಯಜಿಸ್ತೇನೆ ಹೊರತು ನಿನ್ನನ್ನು ಮದುವೆ ಆಗಲಾರೆ ಎನ್ನುವಂತ ಪದ ಪ್ರಯೋಗ ಮಾಡಬೇಡ ಕಣಯ್ಯ. ಬಹುಕಾಲದಿಂದ ನಿನ್ನನ್ನು ಪ್ರೀತಿಸ್ತಾ ಇದ್ದವಳು. ನಿನ್ನನ್ನು ಬಿಟ್ಟು ಬದುಕುವಂತ ಶಕ್ತಿ ನನಗಿಲ್ಲ. ಸುಮ್ಮನೆ ಹುಚ್ಚು ಪ್ರೇಮವಾಯಿದೆ, ಹುಚ್ಚು ಪ್ರೇಮವಾಯಿದೆ, ಹುಚ್ಚು ನೂರಾಯಿತೆ, ಮನವು ಹುಚ್ಚು ನೂರಾಯಿತೆ. ಮನಸಾರೆ ಪ್ರೇಮಿಸಿದೆ ಇವನನ್ನ. ನನ್ನ ಪ್ರೇಮ ಎನ್ನುವುದು, ನನ್ನ ಪ್ರೀತಿ ಎನ್ನುವುದು ಹುಚ್ಚು ಪ್ರೇಮವಾಯಿತೆ, ಹುಚ್ಚು ಪ್ರೀತಿಯಾಯಿತೆ. ಮೆಚ್ಚಿದೆ ನಾನಿವನ ಪ್ರೀತಿ ಕೊಕ್ಕಿ ವಂದನವನು, ಮೆಚ್ಚಿದೆ ನಾನಿವನ ಮಾತುಗಳನ್ನಾಡುವುದರ ಮೂಲಕವಾಗಿ ನನ್ನ ಅಂತರಂಗದಲ್ಲಿ ಜ್ವಾಲಾಮುಖಿಯ ಬರೆಯುವ ಹಾಗೆ ಮಾಡಿದರಲ್ಲ. ನನ್ನ ಮನದಲ್ಲಿ ಹೊತ್ತು ಅಗ್ನಿ ಪರ್ವತವನ್ನು ಸೃಷ್ಟಿ ಮಾಡಿ ಹೊರಟು ಹೋದನಲ್ಲ. ಎಲ್ಲಿಗೆ ಹೋಗುತ್ತೀಯೋ, ಎಲ್ಲಿಗೆ ಹೋಗುತ್ತೀಯೋ? ನನ್ನನ್ನು ಮದುವೆ ಆಗಬಾರದು ಎನ್ನುವಂತ ಉದ್ದೇಶದಿಂದ ಈ ರಾಜ್ಯವನ್ನು ಬಿಟ್ಟು ಹೊರಟು ಹೋಗುತ್ತೀಯಾ? ಹೆತ್ತ ತಾಯಿಯ ಒಡಲನ್ನು ಸೇರುತ್ತೀಯ? ಎಲ್ಲಿಗೆ ಹೋದರೂ ನಿನ್ನನ್ನು ಬಿಡಲಾರೆ, ಬಿಡಲಾರೆ. ಕಾಲವನ್ನು ಕಾಯುತ್ತೇನೆ. ಭವಿಷ್ಯದಲ್ಲಿ ನಿನ್ನ ಕೈಯಿಂದಲೇ ಮಾಂಗಲ್ಯವನ್ನು ಕಟ್ಟಿಸಿಕೊಂಡು ನಿನ್ನ ಹೆಂಡತಿಯಾಗಿ ನಿನ್ನ ಮನೆಯನ್ನು ಪ್ರವೇಶ ಮಾಡುತ್ತೇನೆ. ಕೇವಲ ಉದ್ವೇಗದ ಬಲದಲ್ಲಿ ಆಡುತ್ತಿರುವಂತಹ ಮಾತು ಎನ್ನುವ ಹಾಗೆ ತಿಳಿಯಬೇಡವೋ? ನಾನು ಆಡಿದಂತ ಈ ಮಾತಿಗೆ ಹರ ನಾಡೆ ಅಗ್ನಿಯ ಜ್ವಾಲೆ. ವಿಚಿತ್ರವಾಗಿ ಹೋಯ್ತಲ್ಲ ಮಿತ್ರ. ಮಹಾರಾಜನಿಗೆ ಸರಿಯಾದಂತಹ ಮತ್ತೆ ಅರಿಬೇಕು ಅಂತ ಮಾಡಿದ್ದೆ. ಬರೀ ಅರಿವಿನಾಯ್ತು ಬಿಟ್ರೆ ಇವತ್ತು ಕೊಡುವುದೇ ಬರ್ಲಿಲ್ಲ. ಇವತ್ತು ಕೊಡುವ ಮತ್ತೆ ಅರಿಬೇಕಾದಾಗ ಕಾಯ್ತಾ ಇದ್ದವರು ನಾವು. ಹೌದು, ದೇಶ ಹಾಗೆ ಉಳಿದಿತ್ತು. ಅಷ್ಟರೊಳಗೆ ಇನ್ನೊಂದು ಪ್ರಕರಣ. ಹೌದಪ್ಪ, ನಾನು ಪ್ರೇಮಿಸಿದ ಸನಿಲಿಯನ್ನ ಆ ಮುದುಕನಿ ಮದುವೆ ಬೇಕು. ಕರ್ಮಕ್ಕ ಮದುವೆ ಮಗಳ ಮದುವೆ ಮಾಡಿದ್ ಬಿಟ್ಟ, ತಾನು ಮದುವೆ ಆದ. ಮದುವೆ ಆದ ಯಾರನ್ನ? ಅವಳನ್ನ ನೀನ್ ಪ್ರೇಮಿಸಿದ್ದ. ಹೌದು ಅಲ್ಲ, ಆಗ ಅವಳು ದೊಡ್ಡ ಮೋಸಗಾರ್ತಿಯೋ. ನಿನ್ನನ್ನು ಮದುವೆ ಆಗೋದು ಬಿಟ್ಟು ಆ ಹಳೆಯನ್ ಮದುವೆ ಅದ. ಹೌದು, ಅಷ್ಟೇ ಅಲ್ಲ, ನೀನು ಚಂದ ಇಲ್ಲದೆ ಹೋಗ್ಲಿ ಮರೆ. ನಾನು ಇಂಥ ರೂಪವಂತ ನನ್ನಾದ್ರೂ ಮದುವೆ ಆಗ್ಬೋದಿತ್ತಲ್ಲ. ಹನುಮಂತಲ್ವ ಅದ. ಏನೇ ಇರಲಿ, ನಾವು ಸುಮ್ಮನೆ ಉಳಿದರೆ ನಮ್ಮ ಕಾರ್ಯ ಸಾಧನೆ ಆಗೋದಿಲ್ವೇ ಇಲ್ಲ. ಏನಕ್ಕೇನಾದ್ರೂ ಮಾಡಿ ಮಹಾರಾಜರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು. ಮಾಡಬೇಕಾದ ಕಾರ್ಯ ಯಾವುದು? ಕಲ್ಲೊಂದು, ಹಕ್ಕಿ ಎರಡು. ಸರಿಯಾದ
ಚಾರಿತ್ರ್ಯದ ಕುರಿತಾಗಿ ನಿಂದನೆಯ ಮಾತನ್ನಾಡ್ತಾ ಇದ್ದೀರಲ್ಲ, ಅವಳು ಎಂತವಳು ನನಗೆ ಗೊತ್ತುಂಟು. ಮದುವೆಯಾಗಿ ಈಗಾಗಲೇ 3 ತಿಂಗಳ ಗರ್ಭಿಣಿ ಅವಳು. ಅಂತವಳ ಕುರಿತಾಗಿ ಇಂಥ ಮಾತ ನಿಮ್ಮ ಬಾಯಿಂದ ಹೇಗೆ? ಇಲ್ಲ ಭವನ, ಇಲ್ಲ. ಮೇಲ್ನೋಟಕ್ಕೆ ಕಂಡದ್ದೇ ಸತ್ಯ ಎಂದು ಈ ಹೊತ್ತಿನಲ್ಲಿ ಈ ನಿರ್ಧಾರಕ್ಕೆ ಬರಬೇಡವೋ ಬರಬೇಕು. ನೀನು ತಿಳಿದುಕೊಳ್ಳಲೇಬೇಕಾದಂತಹ ಸತ್ಯ ಇನ್ನೊಂದಿದೆ ಭುವನ. ಅಂತ ಸತ್ಯ ಏನುಂಟೆ? ನನ್ನ ಭಾವಚಿತ್ರವನ್ನು ಕೆತ್ತಿ ಮಹಾರಾಜನಿಗೆ ಕೊಟ್ಟದ್ದು ನನ್ನಪ್ಪನ ತಪ್ಪಿ. ನಿನ್ನ ಭಾವಚಿತ್ರವನ್ನು ನೋಡಿ ಇವಳನ್ನೇ ಮದುವೆಯಾಗಬೇಕು ಎಂದು ರಾಜಾಜ್ಞೆಯನ್ನು ಹೊರಡಿಸಿದನಲ್ಲ, ಮಹಾರಾಜನ ತಪ್ಪಿ. ಸಾಯುತ್ತೇನೆ ಎಂದು ಹೊರಟಂತಹ ಅಪ್ಪನನ್ನು ಉಳಿಸುವುದಕ್ಕಾಗಿ ತನ್ನ ಪವಿತ್ರವಾದಂತಹ ಪ್ರೀತಿಯನ್ನೇ ಬಲಿ ಕೊಟ್ಟು ಮಹಾರಾಜನ ಕೈ ಹಿಡಿದನಲ್ಲ, ಇದು ನನ್ನ ತಪ್ಪಿ. ಹೇಳು ಭುವನ, ಯಾರು ತಪ್ಪು, ಯಾರು ಮೋಸಗಾರರು, ಯಾರು ವಂಚಕರು? ಹೇಳು. ನಿನ್ನದಾದದ್ದು ಯಾವುದೂ ನನ್ನಲ್ಲಿ ಉಳಿಯಬಾರದು. ತೊಡಿಸಿದ ಉಂಗುರ ಕಳಚು ಭುವನ, ಕಳಚು. ನನ್ನದಿರದಂಗಾಡಿ ತರಿದು ದೂರ ಆಯ್ತು, ನನ್ನದಿರದಂಗಾಡಿ ತರಿದು ದೂರ ಆಯ್ತು, ನನ್ನೆದೆಯ ನಮನಾರೆ ಸಿಡಿದು ದೂರ ಆಯ್ತು, ನನ್ನೆದೆಯ ತಾವರೆಯು ಮುದುಡಿದಾಗಿರುವುದು, ನನ್ನೆದೆಯ ತಾವರೆಯು ಮುದುಡಿದಾಗಿರುವುದು, ನನ್ನೆದೆಯ ರಂಗರಂಜನೆಗೆ ತೆರೆಯೆಳೆದು, ನನ್ನೆದೆಯ ರಂಗರಂಜನೆಗೆ ತೆರೆಯೆಳೆದು. ಏನು ಮಾಡಿಬಿಟ್ಟೆ? ಕೈ ಹಿಡಿದಂತ ಗಂಡನನ್ನ ವಂಚಿಸಿ ಪರ ಪುರುಷನೊಂದಿಗೆ ಸರಸ. ಮುಂದಿನ ಬದುಕಿಗೆ ಮೋಡವು ಮುದುಕಿದು, ಕತ್ತಲೆ ಕವಿದಂತೆ ಶಿವನೇ, ಕತ್ತಲೆ ಕವಿದಂತೆ ಬಂದಿಯ ಭವನೆಯ ಬಿಡನಿಗೆ ಅರುಗುವೆ, ಮಾರ್ಗವ ತೋರಲಿ ಅವನಿರುತ್ತ. ಇದುವೇ ಸರಿ, ಇದುವೇ ಸರಿ. ಸರಿಗೆ ಅರುಗುವೆ ಮಾರ್ಗವ ಏನು ಎನ್ನುವುದು ನನಗೆ ಅರ್ಥ ಆಗಿದೆ. ಇಂದೀಗ ಅವಳಿಗೆ ಏನಂದ್ರೆ ವ್ಯಭಿಚಾರಿ. ಇನ್ನೊಮ್ಮೆ ಹೇಳಬೇಡಿ. ಶೀಲ ಕೆಟ್ಟವರಿಗೆ ನಾವನ್ನೇ ಹೇಳುವುದ? ಯಾಕಂದ್ರೆ ಹೇಳಿದ್ರೆ ಯಾರನ್ನ? ಶಿಲ್ಪಿಯ ಮಗಳನ್ನ. ಇದು ಸರಿಯೇ ಅಂತ ಯಾರೋ ಹೇಳಿದ್ರು. ಕಂಡವರ ನುಡಿಗೆ ನೀವು ಈ ನನ್ನ ಮಗಳನ್ನು ಬಿಡುವುದಕ್ಕೆ ತಯಾರಾಗಿದ್ದೀರಿ ಅಂತಾದ್ರೆ ನಾನು ಅಷ್ಟು ಸುಲಭದಲ್ಲಿ ಬಿಡ್ತೇನೆ ಅಂತ. ಏನು ಮಾಡ್ತೆ? ಇನ್ನಲ್ಲ ನಾಳೆ ಆದ್ರು ಸಾಧ್ವಿ ಶಿರೋಮಣಿಯಾದ ನಿನ್ನ ಮಗಳನ್ನ ಬಿಟ್ಟೆ. ಇದು ಕಂಡವರ ಕೊಂಡೆಯ ನುಡಿಯ ಮಾತನ್ನು ಕೇಳಿದ್ರಿಂದ ಬಿಟ್ಟದ್ದೇ ಹೊರತು ಬೇರೆ ಯಾವ ಕಾರಣದಿಂದಲ್ಲ. ಇದು ನನ್ನದು ತಪ್ಪಾಯಿತು ಅಂತ ನಿಮ್ಮ ಬಾಯಿಯಿಂದ ಹೇಳಿಸದೆ ಹೋದ್ರೆ ನಾನು ಶಿಲ್ಪಿ ಅಲ್ಲ, ಶಿಲ್ಪಿ ಅಲ್ಲ, ಶಿಲ್ಪಿ ಅಲ್ಲ. ಅಲ್ಲಿವರೆಗೆ ನೀನು ಬದುಕಿದ್ರಲ್ವಾ? ಹಾಗಾಗಿ ಮಾಡುವ. ಬಡವ ಬಡವ ಎಲ್ಲಿವರೆಗೆ ಬಡವ? ಮದುವೆ ಆಗಬೇಕು, ನಿನ್ನ ಹುಡುಗಿಯನ್ನು ಕೊಡು ಅಂದಾಗ ನಾವು ತಂದು ಮದುವೆ ಮಾಡಿಸಬೇಕು. ಬೇಡ ಅಂದಾಗ ಬಿಡುವುದಕ್ಕೆ ನಾವು ಹೂ ಹಾಕಬೇಕೇ? ಬಡವ ಬಗ್ಗಬೇಕು. ಎಲ್ಲಿವರೆಗೆ? ನೆಲದವರೆಗೆ ಬಗ್ಗಬೇಕು. ಮತ್ತೆ ಪುನಃ ಸಿಡಿದು ನಿಲ್ತಾನೆ ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಆದ್ರೆ ಹೇಳಿದ ಮಾತೇನು? ಅಲ್ಲಿವರೆಗೆ ನೀನು ಬದುಕಬೇಕಲ್ಲ. ಬದುಕ್ತೇನೆ, ಬದುಕ್ತೇನೆ. ಇಲ್ಲಿರುವ ನನ್ನ ಅಭಿಮಾನಿಗಳ ಆಶೀರ್ವಾದ ನನ್ನ ಮೇಲೆ ಎಲ್ಲಿವರೆಗೆ ಉಂಟೋ ಅಲ್ಲಿವರೆಗೆ ನಾನು ಬದುಕ್ತೇನೆ, ಬದುಕ್ತೇನೆ. ಪರಮೇಶ್ವರ, ನಿನ್ನಲ್ಲಿ ಒಂದು ಮಾತು ಕೇಳ್ತೀನಿ. ನೀನೊಬ್ಬ ಸೂತ್ರಧಾರಿ, ನಾವು ಪಾತ್ರಧಾರಿಗಳು. ನಾವು ಏನ್ ಮಾಡ್ತೇವೆ ಎನ್ನುವುದನ್ನ ದೂರ ಕುಳಿತು ನೋಡುವವ ನೀನು. ನಿನ್ನಲ್ಲಿ ಬೇರೆ ಯಾವ ಸಹಾಯವನ್ನು ಯಾಚಿಸುವವ ನಾನಲ್ಲ.
ನನ್ನ ಪ್ರತಿಜ್ಞೆ ತೀರುವ ತನಕ ನನಗೆ ಸಾವು ಬಾರದೆ ಇಲ್ಲಿ, ಸಾವು ಬಾರದೆ ಇಲ್ಲಿ, ಸಾವು ಬಾರದೆ ಇಲ್ಲಿ. ಅದಲ್ವಾ ಇವ್ರು ಬಂದಿದ್ದು ಕೇಳಿದ್ದ? ಅಜಯ ಸುಜಯರು ನಿಮ್ಮ ನಿರೀಕ್ಷೆಯಲ್ಲೇ ಇದ್ದವ ನಾನು. ನಾನೇ ಹೇಳಿಕೊಳ್ಳಿದ್ದು ನೀವು ಬರಬೇಕಿರುವ ಕಾರಣಕ್ಕಾಗಿ. ಕಾರಣ ಇನ್ನೊಮ್ಮೆ ಮಹಾರಾಜರನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟವರು ನೀವು. ನಿಜ, ನಿಮ್ಮ ಕಾರ್ಯ ಸಾಧನೆ ಆಗಲಿಲ್ಲ. ಆ ದ್ವೇಷ ಮಾತ್ರ ಹಾಗೆ ಉಳಿದಿತ್ತು. ನಮಗೂ ಹಾಗೆ ಮಹಾರಾಜನ ಕುರಿತಾದಂತಹ ದ್ವೇಷ ಮತ್ತೆ ಅರ್ಧ 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 ಸಾಕಾಯ್ತು. ಈಗ ಅರಿತಿದ್ದು ಬಿಟ್ಟರೆ ಮತ್ತೆ ಬರಲಿಲ್ಲ. ಪ್ರಯೋಜನಕ್ಕೆ ಬಂತು. ಹಾಗಂತ ನಾವು ನೀವು ಒಂದಾದರೆ ನಾವು ಎಣಿಸಿಕೊಂಡಂತಹ ಕಾರ್ಯ ಆಗ್ತದೆ. ಹಾಗಾಗಿ ತಡ ಮಾಡುವುದಲ್ಲ, ಆದಷ್ಟು ಬೇಗ ಮಹಾರಾಜನಿಗೆ ಕಾರಣಕ್ಕಾಗಿ ಎಷ್ಟೋ ಸಮಯದಿಂದ ಕಾಯ್ತಾ ಇದ್ದವರು ನಾವು. ಇಂದು ಸರಿಯಾಗಿ ಸಿಕ್ಕಿ ಬಿದ್ದಿದ್ದೀಯ. ಈಗ ನಿನ್ನ ಚರಣವನ್ನು ಬಂಧಿಸಿದ್ದೇವೆ. ಯಾರಲ್ಲಿ? ನನ್ನ ಕತ್ತಲ ಕೋಣೆಗೆ ನೋಕಿ ಉಪ್ಪತ್ತಿನ ಮಕ್ಕಳು ನೀರು ಕುಡಿಲೇಬೇಕು. ನೀವು ನೀರು ಕೊಡುವುದಿಲ್ಲ. ಉಪ್ಪು ನೀರು ಕೊಡಿ, ಕಡಿ ಸ್ವಲ್ಪ ಒಣ ಹುಲ್ ಕೊಡಿ, ತಿಂದ ಸಾಯ. ಅಜಯ ಸುಜಯ ನಿಮ್ಮಿಂದ ಬಹಳ ಉಪಕಾರ ಆಯಿತು. ರುದ್ರನಾಗ, ನಾವು ಇಲ್ಲಿಯವರೆಗೆ ಬಂದಿದ್ದು ನಮ್ಮ ತಂದೆ ಸೇಡೆಗೋಸ್ಕರ. ನನಗೊಂದು 4 ಇರ್ಲಿ, ಇವನಿಗೊಂದು 2 ಇರ್ಲಿ, ನಿಮ್ಗೆ ಒಂದೊಂದಿರ್ಲಿ, ಹಿಂದಿದ್ದವರಿಗೆ 1/3 3 ಭಾಗ ಮಾಡಿ. ಏನದು? ಹಲಸಿನ ಸೇಡಲ್ವನ ಅದಲ್ವಾ ಪ್ರತೀಕಾರ? ಓ ದ್ವೇಷ, ಪ್ರತಿಕಾರ. ತಿನ್ನೋದು ಬಿಟ್ಟು ಬೇರೆ ಆಲೋಚನೆ ಇಲ್ಲ. ಪ್ರತಿಕಾರವನ್ನು ತೀರಿಸಿಕೊಳ್ಳಲು ತಿನ್ನುವರ ಜೊತೆಗೂಡಿ ನಮ್ಮ ಕಾರ್ಯ ಸಾಧ್ಯವಾಗಿದೆ. ಆದ್ದರಿಂದ ಈ ರಾಜ್ಯದ ಮೇಲೆ ಯಾವುದೇ ವ್ಯಾಮೋಹವೂ ಇಲ್ಲ, ಯಾವುದೇ ಆಸೆಯೂ ನಮಗಿಲ್ಲ. ಆದ್ದರಿಂದ ನೀವೇ ಪರಿಪಾಲಿಸಿಕೊಂಡು ಹೋಗಿ ಅಂತ ನಾವು ಹೇಳಿಕೊಡುತ್ತೇವೆ. ನಿಮ್ಮ ಹತ್ರ ಉಂಟಲ್ಲ. ಶ್ರೀ ಗುರುಭ್ಯೋ ನಮಃ. ಹುಣ್ಣಿಮೆಯ ರಾತ್ರಿಯಲ್ಲಿ ಶಶಿ ಹೇಗೆ ಪ್ರಕಾಶಮಾನವಾಗಿ ಶೋಭಿಸ್ತಾನೋ, ನನ್ನ ಬದುಕೆಂಬುದು ಅಷ್ಟೇ ಶುಭ್ರವಾಗಿ ಶೋಭಿಸಬೇಕು ಎನ್ನುವ ಹಾಗೆ ಆಸೆಯನ್ನು ಕಟ್ಟಿಕೊಂಡವಳು ನನ್ನ ತಾಯಿಯಾದಂತಹ ಸನ್ನಿಧಿ ದೇವಿಯವರು, ಅಜ್ಜನಾದಂತಹ ರುಕ್ಕಯ್ಯ ಶಿಲ್ಪಿಯವರು. ಪ್ರೀತಿಯ ಆಶ್ರಯದಲ್ಲಿ ಬೆಳೆದವನಿದ್ದೇನೆ. ಯಾವುದೇ ಕುಂದುಕೊರತೆಗಳಿಲ್ಲ. ಆದರೂ ಮನಸ್ಸಿಗೆ ಸದಾಕಾಲ ಕಾಡುವಂಥದ್ದು ಒಂದೇ ನೋವು. ಈ ಲೋಕದ ಜನರು ಆಡುವಂತಹ ಮಾತು ಹೇಗೆ, ಅಥವಾ ನನ್ನನ್ನು ಹಂಗಿಸುವುದಾದರೂ ಹೇಗೆ? ತಂದೆ ಯಾರೆಂದು ತಿಳಿಯದೆ ಬೆಳೆದ ಹುಡುಗ ಎನ್ನುವುದಾಗಿ ಈ ಮಾತೆಂಬುದು ಮನಸ್ಸಿಗೆ ಆಗಾಗ ಚುಚ್ಚುತ್ತಾ ಇದ್ದರು. ತಾಯಿಯ ಬಳಿ ಹೋಗಿ ನನ್ನ ತಂದೆ ಯಾರಮ್ಮ ಕೇಳಿದ ಕ್ಷಣದಲ್ಲಿ ಕಣ್ಣೀರೇ ಅವಳ ಉತ್ತರ. ಅಜ್ಜನಲ್ಲಿ ಹೋಗಿ ಕೇಳಿದ ಕ್ಷಣದಲ್ಲಿ ಬಿಟ್ಟ ಕಣ್ಣನ್ನು ಬಿಟ್ಟು ಗದರಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದರೆ ಅಧಿಕಾರಿಣಿಯಾದಂತ ಹೆಸರು ಹುಣ್ಣಿಮೆ ಎನ್ನುವುದಾಗಿ ಕೊಂಡಾಡುತ್ತಾ ಇದ್ದಾರೆ ಜನರೆಲ್ಲ. ಅಂತೆಯೇ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೀವಿ. ಶುಭವಾಗಲಿ. ಮೂರ್ತಿ ವ್ಯವಸ್ಥೆಯಲ್ಲಿ ಇದ್ದಾಕ್ಷಣವೇ ತಾವು ಬಂದು ಅಜಯ, ನನ್ನ ಹೆಸರು ಪೂರ್ಣಿಮಾ. ನೀವೇನು ಕಡಿಮೆ? ನಾ ಕಡಿಮೆ ಅಲ್ಲ, ನನಗೀಗ ವಯಸ್ಸಾಯಿತು. ವಯಸ್ಸಾದವರಿಗೆ ಇದು ಪೂಜೆ ಇತ್ತು. ಅದು ಸಣ್ಣ ಪ್ರಾಯದಲ್ಲಿ. ಹೀಗಾದ್ರೆ ನಮ್ಮ ಪ್ರಾಯದಲ್ಲಿ ನೀವು ಹೊಡೆದು ಹೋಗ್ತೀರಿ, ಗೊತ್ತುಂಟ ನಿಮಗೆ. ಬೇಕಾದ್ರೆ ಹೇಳ್ಕೊಳ್ಳೋದೇ ನೀವು. ಎಲ್ಲಿ ನೀನು ಅಲ್ಲೆಲ್ಲ ಬಿದ್ದಿ ಅಂತಲ್ಲ, ಯಾಕೆ? ಕಾರ್ಯಾರ್ಥವಾಗಿ ಅವಸರದಲ್ಲಿ ರಥಾರಂತೆ ಸೆರೆಯನ್ನು ಬಿಡಿಸಲು ಉದ್ದೇಶವಾಗಿ ಹೊರಟು ಬಂದವಳು ಶಿವಗಿರಿಯ ಮಹಾರಾಜ. ನನಗೆ ಮಾವ ನಿಮ್ಗೆ ಅರ್ಥ ಆಗದೆ ಹೋದ್ರೆ ನನಗೆ ಅರ್ಥ ಆಯ್ತು. ಈಗ ನಂಗೆ ಅರ್ಥ ಆಗ್ಲಿಕ್ಕೆ ನಮ್ಗೀಗ ಅಂತ ಅರ್ಥ ಗೊತ್ತಾಗಲಿಲ್ಲ. ಇವಳು ದೂರ ಏನಿಲ್ಲ, ನಮ್ಗೆ ಇಲ್ಲದ ಹತ್ರ ನಿಂತಿದ್ದಾಳೆ. ಹಾಗಿಲ್ಲ, ಸಂಬಂಧದಲ್ಲಿ ಹೇಳಿದ್ದು ನಾನು. ಸಂಬಂಧ? ಹೌದು. ಇವಳು ನನ್ನ ಅತ್ತೆಯ ಮಗಳು. ನನ್ನ ಅಪ್ಪನ ಅಕ್ಕನ ನಾಮರಪ್ಪ
ಮೂಗು ಮತ್ತೆ ಬಾಯಿಗೆ ಒಂದು ಬಟ್ಟೆ ಕಟ್ಕೊಂಡು ಬಂದು ಕೊಂಡು ಪಿಣಿ 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 ಮಾಡೋದು. ಹತ್ತಿರ ಬಂದ್ಕೊಂಡು ನನ್ನ ಪರಿಚಯ ಆಯ್ತಾ, ನಾವಾಗ ಹೇಳುದು ಬಟ್ಟೆ ತೆಗೀರಿ ಅಂತ. ಆವಾಗ ಸ್ವಲ್ಪ ಪರಿಚಯ ಆಗುದು. ಇನ್ನು ಕೆಲವರು ಕಡ್ಡಾಯವಾಗಿರ್ಬೇಕು ಎನ್ನುವ ಕಾರಣದಿಂದ ಮೂಗು ಬಾಯಿ ಬಿಟ್ಟುಕೊಳ್ಳುವುದಿಲ್ಲ, ಗಲ್ಲಕ್ಕಿಟ್ಟುಕೊಳ್ಳುವುದು. ಅದು ಕಪ್ಪು ಅಂದ್ರೆ ಒಳ್ಳೆ ದೂರದಲ್ಲಿ ಕಪ್ಪು ಗಡ್ಡ ಬಿಟ್ಟವರಾಗ ಅಂತ ಸ್ಥಿತಿ. ನಾನು ಹಾಗೆ ಹೇಳಿದ್ದಲ್ಲ, ಅಂದ್ರೆ ಸಣ್ಣವಳಿರುವಾಗ ನೋಡಿದ್ದು, ಈಗ ಬೆಳೆದಿದ್ದಾಳೆ, ಪರಿಚಯ ಸಿಗ್ಲಿಲ್ಲ. ನೋಡಮ್ಮ, ನಾನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ. ನಾನು ನಿನಗೆ ಹತ್ತಿಗೆ ಬೆಳಿತೀನಿ. ಎಲ್ಲಿ ಬೆಳಿತೀರ ಹತ್ತಿಗೆ? ಒಳ್ಳೆ ನೀ ಬಂದೆಲ್ಲ ಆಚೀಚೆ ಬಿದ್ರೆ ಆಯ್ತಲ್ಲ. ಹಾಗೆಲ್ಲಮ್ಮ, ನಿನ್ನ ಮಾವನಿಗೆ ನಾನು ಮಗಳಿಲ್ವಾ, ದಿವ್ಯ ದಿವ್ಯ ಅಂತ? ಕೇಳಿದ್ದೆ. ಆ ದಿವ್ಯ ನಾನು ಹತ್ತಿಗೆ ಹೊಂದಿಸಿಕೊಂಡಿದ್ದೇನೆ. ಇವಳು ಯಾರು ಗೊತ್ತಾಯ್ತಾ? ನಿನ್ನನ್ನು ಕರೆತಂದ ನೋಡು, ಅವನಿಗೆ ಅಮ್ಮ, ನನಗೆ ಮಗಳು. ಅತ್ತಿಯಮ್ಮ ವಂದಿಸಿಕೊಂಡಿದ್ದೇನೆ. ನೀನ್ ಯಾರ ಮನೆ ಸೇರಿದ್ರು ಒಬ್ಬರು ಅತ್ತೆ. ಮಗಳೇ, ಅಪ್ಪ, ಇದುವರೆಗೆ ಇವ ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ದ. ಅಪ್ಪ 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 ಅಂತ. ಅವನಿಗೆ ನೇಯಪ್ಪ ಕೊಟ್ಟು ನೀ ಸಮಾಧಾನ ಮಾಡ್ತಿದ್ದೆ ಅಲ್ವಾ? ಇವತ್ತು ಅಪ್ಪ ಯಾರು ಅಂತ. ನಿನ್ನ ಪ್ರಶ್ನೆಗೆ ನನ್ನ ಕಣ್ಣಿಗೆ ಉತ್ತರವಾಗಿತ್ತು. ಉತ್ತರ ಹೇಳುವ ಸಂದರ್ಭ ಈಗ ಹೊತ್ತಿನಲ್ಲಿ ಕೂಡಿ ಬಂದಿದೆ. ಹೇಗಪ್ಪ? ಸೆರೆಮನೆಯಲ್ಲಿರುವವರು ಬೇರೆ ಯಾರು ಅಲ್ಲ, ನಿನ್ನ ಅಪ್ಪ ಮಗನೇ. ಒಂದೇ ಸಲ 4 ಜನ ಕೊಂಡು ಬಿದ್ದು. ಯಾಕೆ? ನನಗೆ ಕತ್ತಿ ಕೊಟ್ಟಿದ್ದೆ. ನನಗೆ ಕಬ್ಬಣದ ಕಾಯಿಲೆ. ಒಮ್ಮಿಂದೊಮ್ಮೆಲೆ ಕೆಳಗೆ ಬಿದ್ದು ಒಂದು ಭಾಗ ಹಾರಿಸ್ಲಿಕ್ಕೆ ಶುರು ಮಾಡಿದ್ರಿ. ಹಾರಿಸಿದ್ದಲ್ಲ, ಅವನನ್ನು ಕಡಿಬೇಡ 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 ಅನ್ನೋದು. ಏನ ಅದ್ಯಾಕ? ಈಗ ನೀನು ಮುಕ್ಕುಡ ಮೇಲೆ ಹೊಡಿತೇನೆ. ಈಗ ಸೇರಿಸ್ಕೊ, ಬರೀ ಜಯ ಜಯ ಅನ್ಬೇಡ. ಏನ ಅಜ್ಜಯ್ಯ ಅಂತ ಹೇಳು. ಅಜ್ಜಯ್ಯ ಜೋರ್ ಮಾಡ್ಬೇಡ. ಆವೇಶ ಬರ್ತದ ಅಜ್ಜಯ್ಯ. ಒಳ್ಳೆ ಅಡಿಗಂತ ಜಾಸ್ತಿ ಆಯ್ತು ಅಂತ ಹೇಳಿ ಅವ್ರಿಗೆ ಕತ್ತಿ ಕೊಡು. ಆವೇಶ ಆವೇಶ ಬಂದದ ಅಜ್ಜಯ್ಯ. ಆವೇಶ ನಿಂಗೆ ಬಂದ್ರೆ ಈ ವೇಷ ಹೇಳದೆ ಕೇಳದೆ ಹೋಗ್ತಿತ್ತು. ಹೋಗುವುದಕ್ಕೆ ನಾನು ಬಿಡ್ತೇನೆ ಅಜ್ಜಯ್ಯ. ಬಿಡ್ತೇನೆ. ನಿನ್ ಕೈ ಒಳಗುಂಟದ ಮತ್ತೆ ಜೋರ್ ಮಾಡ್ತೀಯ. ಯಾಕೆ ಸಿಟ್ಟು ಬಂದದ ಅಜ್ಜಯ್ಯ? ಸಿಟ್ಟು ಬಂದು ನಿನ್ನ ಅಪ್ಪನ ಸುದ್ದಿ ಕೇಳಿಕೊಳ್ಳಿ. ನನ್ನದು ಯಾಕೆ ಸಿಟ್ಟು? ಅದಕ್ಕಲ್ಲ ಅಜ್ಜಯ್ಯ, ಮತ್ತೆ ತಂದೆ ಇರುವಂತಹ ಪರಿಸ್ಥಿತಿಯನ್ನು ಕೇಳಿ ಈ ಕಾಲಕ್ಕೆ ಸಿಟ್ಟು ಬಂದದ್ದು ಹೌದಜ್ಜಯ್ಯ. ಆದರೂ ಲೋಕಮುಖಕ್ಕೆ ನನ್ನನ್ನು ಹಂಗಿಸುವಂತಹ ಈ ಜನರ ಮುಂದೆ ಸೆರೆಮನೆಯಲ್ಲಿರುವಂತಹ ತಂದೆಯನ್ನು ಬಿಡಿಸ್ತೇನೆ. ಅವರ ಮಗ ನಾನು, ನನ್ನ ತಂದೆ ಅವರೆನ್ನುವುದಾಗಿ ಸಿದ್ಧ ಮಾಡ್ತೇನೆ. ಹೋಗೋಣ ಅಜ್ಜಯ್ಯ. ಬಾರಿ ಒಳ್ಳೆದಾಗಿ. ನೀವು ಈಗ ಹುಮ್ಮಸ್ಸದಲ್ಲಿದ್ದಾನೆ. ಅವನಿಗೆ ಹುಮ್ಮಸ್ಸು ಬಂದಾಗ ನಮ್ಗೆ ಹುಮ್ಮಸ್ಸು ಬರ್ತಾವೆ. ಹೌದಲ್ವ? ಅದೇ ಬರುವುದು. ಅಮ್ಮ ಹೊರಟಿದ್ದಾನೆ ಅಂತಾದ್ರೆ, ಜೊತೆಯಲ್ಲಿ ಉಳಿತಾಳೆ ಅಂತಾದ್ರೆ ನಮ್ಮ ಸಾಧನೆ ಪರಿಹಾರ ಆಗ್ತದೆ. ಆದ್ರಿಂದ ಹೇಳಿ ನಮಸ್ಕಾರ. ಒಳ್ಳೇದಾಗ್ಲಿ. ಗಡ್ಡ ಬಿಟ್ಟು ಬಂದವರೆಲ್ಲ ಇದೆ. ಒಳ್ಳೇದಲ್ಲ, ನಾವು ಒಳ್ಳೆ ಕಾರ್ಯಕ್ಕೆ ಹೊರಟವು. ನಾನು ಅದೇ ಒಳ್ಳೆ ಕಾರ್ಯಕ್ಕೆ ಬಂದವನು. ನೀವು ಯಾವ ಕಾರ್ಯ ಕೊಟ್ರಿ? ಮಹಾರಾಜರನ್ನು ಸೆರೆಯಿಂದ ಬಿಡಿಸಬೇಕೆನ್ನುವ ಉದ್ದೇಶದಿಂದ ಹೊರಟವರು ನೀವು. ನಿಮಗೂ ಅವರಿಗೂ ಸಂಬಂಧ ಏನು? ಈ ನಾಡಿನ ಉತ್ಪನ್ನವನ್ನು ತಿಂದಿದ್ದೇನೆ. ನಿಮ್ಮ ಹೆಸರು? ಈ ನಾಡಿನ ಸೇನಾಧಿಪತಿ. ಅಂದ್ರೆ ನೀವೇ? ನಾನೇ. ಬಾರಿ ಸಂತೋಷ ಆಯ್ತು. ಯಾಕೆ? ಇದುವರೆಗೆ ಅವರ ಉತ್ಪನ್ನವನ್ನು ತಿಂದಂತಹ ನೀವು ಇಂತಹ ಸಮಯದಲ್ಲಿ ಉಪಕಾರ ಮಾಡಬೇಕು ಅಂತ ಇಲ್ಲಿವರೆಗೆ ಬಂದ್ರಲ್ಲ. ಹೌದು. ಬಾರಿ ಸಂತೋಷ. ಒಬ್ಬರೊಬ್ಬರೇ ನಮ್ಮ ಪಕ್ಷವನ್ನು ಸೇರ್ತಾ ಇದ್ದಾರೆ. ಈ ವರ್ಷ ನಮ್ಮ ಪಕ್ಷ ಗೆಲ್ತದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ನಿಮ್ಮ ಪಕ್ಷ ಯಾವುದು? ಮೊನ್ನೆ ಗೆಲ್ತಲ್ಲ, ಅದೇ ಗೊತ್ತಲ್ಲ.
ಇನ್ನು ಅಡಿತಾಳೆ ಎನ್ನುವ ಹಾಗಾಗಿ ನೀ ಸ್ವಲ್ಪ ಸಾಧಿಸ್ಬಿಟ್ಟು ಹೇಗಿದ್ದೆ? ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಸುಳ್ಳಲ್ಲ, ನೀ ಯಾರು? ನನ್ನ ಪರಿಚಯ ಆಗಿಲ್ಲ ನಿನಗೆ. ನೀ ಅಂತ ನಂಗೆ ಭಾವನೆ ಅಂತ ನನ್ನ ಸಂಬಂಧವ್ರ ಪರಿಚಯ ಮಾತ್ರ ಇಲ್ಲ ನಿನಗೆ. ಈ ವರ್ಷದ ಕಾಲದಲ್ಲಿ ಸಂಬಂಧಿಕರ ಪರಿಚಯವೂ ಆಗುದಿಲ್ಲ. ಗಂಡಾಂತರವೇ. ಓಹೋ, ನಾನು ನಾಗ, ರುದ್ರನಾಗ. ಅದಲ್ಲ ಕುಸುಬಯ್ಯ ಆ ಹೆಸರಿನವ. ನನ್ನ ಹೆಸರು ರುದ್ರನಾಗ. ಸರಿ, ಏನ್ ಮಾಡ್ತಿದ್ದಿ? ಶಿವಗಿರಿ ಅರಸ ನಾನೇ ಈಗ ಸದ್ಯಕ್ಕೆ. ಸದ್ಯಕ್ಕೆ ನಾನೇ ಅರಸ ಮಹಾರಾಜ. ಸದ್ಯಕ್ಕೆ ನೀನೇ ಅಂತ ಅದ್ರ ಮೊದಲು ಯಾರು ಇದ್ದಿರ್ಬೇಕಲ್ಲ? ಹೌದು. ಯಾರು? ವಿಜಯ ವರ್ಮ. ಅವರೆಲ್ಲಿದ್ದಾರೆ? ಈ ಸೆರೆಮನೆಯಲ್ಲಿದ್ದಾರೆ. ಅವ್ರ ಸರ ಎಂತ? ಸೆರೆಮನೆ. ಸೆರೆಮನೆಯಲ್ಲಿದ್ದಾರೆ. ಅವರ ಸೆರೆಮನೆಯಲ್ಲಿ ಇರಿಸಿದವರು ಯಾರು? ನಾನೇ ಇರಿಸಿದ್ದು. ಕಾರಣ ಏನು? ಕಾರಣ ಉಂಟು. ಮೊದಲೇ ಅವನ ಕುರಿತಾದಂತಹ ದ್ವೇಷ ತಳೆದವ ನಾನು. ಇರ್ಲಿ. ಆಮೇಲೆ ನಾನು ಪ್ರೀತಿಸಿದಂತಹ ಸನ್ನಿಧಿಯನ್ನ ಆ ಮುದುಕ ಮದುವೆಯಾದದ್ದು. ಎಲ್ಲ ಇವನು ಸನ್ನಿಧಿ ಎನ್ನುವಳು ನನ್ನ ಮಗಳು. ಹೌದು. ಮದುವೆ ಆಗುವ ಪೂರ್ವದಲ್ಲಿ ಮುದುಕನಿಗಲ್ಲ, ನಾನು ಚಂಡೆ ಉದಯನಿ ಕೊಡ್ತಿದ್ದೆ. ಅದು ನನಗೆ ಸಂಬಂಧಪಟ್ಟ. ಹೌದಪ್ಪ, ನಾನು ಪ್ರೇಮಿಸಿದ್ದೇನೆ. ಈಗ ನೀನು ಪ್ರೇಮಿಸಿದ್ದಿ ಎನ್ನುವ ಕಾರಣದಿಂದ ಅವಳು ಸಿಕ್ಕಲಿಲ್ಲ ಅಂತ ನೀನು ದೇಶ ಸಾಧಿಸ್ತಿ ಅಂತ ಆದ್ರೆ, ಒಬ್ಬ ಹುಡುಗ ಮದುವೆ ಆಗುವ ಮುನ್ನ 10 ಹೆಣ್ಣು ಮಕ್ಕಳನ್ನು ನೋಡ್ತಾನೆ. ಎಲ್ಲರೂ ನಮಗೆ ಸಿಗ್ತಾರೆ. ಸಿಕ್ಕಿದ್ರೆ ಮನೆಯಲ್ಲಿ ಜಾಗ ಸಾಕಾದೀತಿ, ಅವರಿಗಾಗಿ ಪಟ್ಟಿಗೆ ಬೇರೆ ಕಟ್ಟಬೇಕಾಗ್ತದೆ. ಹೌದಲ್ವಾ? ಅಂತ ಆದ ಮೇಲೆ ಅವಳು ಸಿಕ್ಲಿಲ್ಲ ಎನ್ನುವ ಒಂದೇ ಒಂದು ಉದ್ದೇಶದಿಂದ ನೀನು ಹಾಗೆ ಮಾಡಿದ್ದಿ ಅಂತ ಆದ್ರೆ ಬಿಡ. ನಿಮ್ಮ ದ್ವೇಷಕ್ಕೆ ಯಾವ ಕಾರಣವೇ ಇರಲಿ, ಅದನ್ನ ಕೇಳುವುದಿಲ್ಲ. ಇವತ್ತಿನವರೆಗೆ ಇಲ್ಲಿ ಆಡಳಿತ ನಿನ್ನದಾಗಿತ್ತು, ನನ್ನದಾಗಿತ್ತು. ಇನ್ನು ಮಾತ್ರ ಹಾಗಲ್ಲ. ಅವರ ಮಗ ಇಲ್ಲಿವರೆಗೆ ಬಂದಿದ್ದಾನೆ, ಬಿಟ್ಟು ನಡಿ. ಮರಳು ಹುಚ್ಚು ಹೆಚ್ಚಾದ ನೀನೇ ಅವರಿಗೆಲ್ಲ ಅಧ್ಯಕ್ಷ. ನನ್ನ ಜೊತೆಗೆ ನೀವೆಲ್ಲರೂ ಇದ್ದೀರಿ. ಯಾರು ಪಟ್ಟಾಭಿಷೇಕವನ್ನು ಮಾಡಿದವರಿಲ್ಲ. ಮಾಡ್ಲಿಕ್ಕೆ ಜ್ಞಾನವೇ ಇಲ್ಲ ಮಾಡುದೇ. ಹೌದೌದು. ನನ್ನ ಸಾಮರ್ಥ್ಯದಿಂದಲೇ ಇದು ಅಧಿಕಾರ ಸೂತ್ರವನ್ನು ಕೈಗೆತ್ತಿಕೊಂಡವ ನಾನು. ಹಾಗಾಗಿ ಕೊಡುವ ಪ್ರಶ್ನೆ ಇಲ್ಲ, ಕೇಳುವ ಮಗ ಯಾರವ ಎಂದ ಮಾತ್ರ. ನಂಗೆ ಪದ ಇಲ್ವಾ? ಬೇಕಾ? ಎಂದ ಏನು ಸುಳ್ಳು ಪದ್ಯಕ್ಕೆಲ್ಲ ಕುಣಿಯುವ ನಾನಲ್ಲ. ಏನಂತ ಮಾಡ್ಕೊಂಡಿದ್ದೀರಿ ನೀವು? ಎಲ್ಲ ನಮ್ಗೆ ಅರ್ಥ ಆಗ್ತದೆ. ಮತ್ತುಳಿದವರಿಗೆಲ್ಲ ಉತ್ತದ ಪದ್ಯ, ನಮ್ಗೆ ಒಂದು ಪದ್ಯವೂ ಬೇಡ. ಬೇಡ, ಎಂತ ಪದ್ಯೂ ಬೇಡ ನಮ್ಗೆ. ನಮ್ಗೆ ಇಷ್ಟೇ ಸಾಕು. ಹೌದಾ? ಇನ್ನು ಬಿಟ್ಟು ಬಿಡುವ ಪ್ರಶ್ನೆ ಇಲ್ಲ. ನಿನ್ನ ಮಾತನ್ನು ಕೇಳಿ ಮರದಲ್ಲಿದ್ದದ್ದು ನಗಾಡ್ತಾ ಉಂಟು. ನೋಡ್ರಿ ಅದು ಸಮೇತ ನಗಾಡ್ತಾ ಉಂಟು. ಯಾಕೆ? ಇವನಿಗೆ 4 ವರ್ಷ ಬದುಕೋ ಅವಕಾಶವೇ ಇಲ್ಲ ಅಂತ. ಒಳ್ಳೆ ಮಾತಿನಿಂದ ಹೇಳ್ತೇನೆ. 4 ವರ್ಷ ಒಳ್ಳೆ ರೀತಿಯಲ್ಲಿ ನೀವು ಬದುಕಬೇಕು ಅಂತ ಆದ್ರೆ ನಿನ್ನನ್ನು ಹೀಗೆ ಬಿಡ್ತೇವೆ. ಅದಲ್ಲದೆ ಹೋದ್ರೆ ಕೋಣಿ ಚೀಲದೊಳಗೆ ಹಕ್ಕಿನ ಹೊಕ್ಕಿದ್ರೆ ಎಲ್ಲ ಹೊಡೆದು ಹಾಕೊಳ್ತಾರೋ ಹಾಗೆ ನಿನ್ನನ್ನು ಕೊಳ್ಳಿಕೊಂಡು ಮಗ ಯಾರು? ಅಜಯ, ಕೊಂದಿಯ? ಹೌದು ಅಜಯ. ಹೌದು. ರಕ್ತ ಹಾಗೆ ಉಂಟು. ಎಲ್ಲ ರಕ್ತ ಅವನ ಮೇಲೆ ಹಾಗೆ ಉಂಟು. ನೀವು ಕೊಂದದ್ದೆ ಅದು ಇಲ್ಲಿಂದ ನಡ್ಕೊಂಡಲ್ಲ. ನೀನು ಅವನನ್ನು ಕೊಂದದ್ದಲ್ಲ ಮಗ, ಮತ್ತೆ ಅವನು ಸತ್ತದ್ದು. ಯಾಕೆ? ಯಾಕಜಯ? ಅವ ಕೆಲವು ಹೊತ್ತಿನಿಂದ ಮೈಕೈ ಮೇಲೆಲ್ಲ ಕಟ್ಕೊಂಡಿದ್ದ. ಯಾರು ಬಂದ ನನ್ನ ಕೊಲ್ತಾವ್ರಿ ಆಲೋಚನೆ ಮಾಡ್ತಿದ್ದ. ಕಟ್ಟೊತ್ತಿನ ಕತ್ತಿ ಎತ್ತದ್ಯಾ ಅವ ಹಾಗೆ. ಹೌದಾ? ಬಿಡು. ಯಾವ ಸ್ಥಿತಿಯಲ್ಲೇ ಆಗಲಿ ಅವನು ಹೋದದ್ದು ಸುಳ್ಳಲ್ಲ ತಾನೆ. ಹೌದಾ ಜಯ? ಹಾಗಾಗಿ ಇನ್ನು ನಮ್ಮ ಕಾರ್ಯ ಆಗಬೇಕಾದದ್ದು ಅಂತ ಹೇಳಿದ್ರೆ ಮಹಾರಾಜರ ಸೆರೆ ಬಿಡುಗಡೆ. ಯಾರನ್ನು ಸೆರೆಯಿಂದ ಮಹಾರಾಜರನ್ನು ಬಿಡುಗಡೆ ಮಾಡಿ. ಏನೋ ಹೇಳ್ತಾ ಇದ್ದಾರೆ ಅಂದ್ರೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಬರುವ ಪರಿಸ್ಥಿತಿ ಇಲ್ಲ ಅಂದ್ರೆ ಅವರು ಕಟ್ಟಿದ್ದು ಬಿಡಿಸಿದ್ದಾರೆ ಅಂತ ಲೆಕ್ಕ. ಅದನ್ನೆಲ್ಲ
ಇಲ್ಲಿ ಬಂದ್ರೆ ನಾನು ಮಹಾರಾಜ ಅಂತ ಯಾರಿಗೂ ಗೊತ್ತಾಗುದಿಲ್ಲ, ಆದ್ರಿಂದ ನಾನು ಬರುವುದಿಲ್ಲ. ಆದ್ರೂ ಒಂದು ಮಾತು, ಸಾತ್ವಿ ಶಿರೋಮಣಿಯಾದ ನಿನ್ನ ಮಗಳನ್ನು ಬಿಟ್ಟದ್ದು ನನ್ನದು ತಪ್ಪು. ಯಾಕಂತ ಹೇಳಿದ್ರೆ ಜನ ಏನೇನೋ ಆಡಿಕೊಂಡದ್ದನ್ನು ನಾ ಕೇಳಿ ಪ್ರತ್ಯಕ್ಷವಾಗಿ ಅದು ಯಾವುದನ್ನು ವಿಚಾರ ಮಾಡಲೂ ಇಲ್ಲ, ನೋಡಲೂ ಇಲ್ಲ. ಹಾಗಾಗಿ ಅರಮನೆಯಿಂದ ಹೊರ ಹಾಕಿದ್ದು ನಂದು ಅಪರಾಧ ಆಯಿತು ಅಂತ ಹೇಳ್ತಾ ಇದ್ದಾರೆ. ಯಾರೇ ಆಗಿರಲಿ, ನಾವು ತಪ್ಪು ಮಾಡಿದ್ದೇವೆ ಅಂತ ಪಶ್ಚಾತ್ತಾಪ ಬರ್ತಾರೋ ಅದೇ ಅವರಿಗೆ ಪ್ರಾಯಶ್ಚಿತ್ತ ಅಂತ ತಿಳ್ಕೊಳ್ತೇನೆ. ಹಾಗಾಗಿ ಹಿಂದಿನವೇ ಮೊದಲುಗೊಂಡು ಇಂದಿನ ದಿನದಲ್ಲಿ ನನ್ನ ಪ್ರತಿಜ್ಞೆ ಎನ್ನುವುದು ಈಡೇರುತ್ತೆ. ಈ ಸಂತೋಷ ನಮಗೆಲ್ಲವರಿಗೂ ಉಂಟು. ದಿವ್ಯಾ, ಇದುವರೆಗೆ ಗತಿ ಇಲ್ಲ ಅಂತ ಬಂದಂತ ನಿನ್ನನ್ನು ನಾವು ಸಾಕಿದ್ದೇವೆ ಎನ್ನುವುದು ಬಿಟ್ರೆ ನಿನ್ನ ಭವಿಷ್ಯದ ಕತೆ ಮುಂದೆ ಏನು ಎನ್ನುವುದನ್ನು ನಮಗೆ ತಿಳಿಸಲಿಲ್ಲ. ಏನ್ ಮಾಡ್ತೀಯಮ್ಮ ನೀನು? ನನ್ನ ಭವಿಷ್ಯ ಏನೇ ಇದ್ರು ಬೋನನ ಕೈಯಲ್ಲಿದೆ. ಸರಿ ಹೇಳಿಕೊ. ಬೋನ ಆವತ್ತು ಬಂದು ಪ್ರೀತಿ ನಿವೇದನೆ ಮಾಡಿಕೊಂಡು ತಿರಸ್ಕಾರ ಮಾಡಿ ಹೊರಟು ಹೋದೆ ನೀನು. ಈಗಲೂ ನಿನಗಾಗಿ ಕಾಯುತ್ತಾ ಇದ್ದೇನೆ. ಜೀವನದಲ್ಲಿ ಮದುವೆ ಎನ್ನುವಂತಹ ಸಂಸ್ಕಾರ ನಡೆಯುವುದಿರೋದು ನಿನ್ನ ಜೊತೆಯಲ್ಲಿ. ಇಲ್ಲ ಅಂತ ಆದ್ರೆ ಹೀಗೆ ಇದ್ದು ಬಿಡಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಜೊತೆಯಲ್ಲಿ ಇನ್ನೊಂದು ವಿಚಾರ, ನೀನು ತಿರಸ್ಕಾರ ಮಾಡಿ ಹೊರಟು ಹೋದಂತಹ ಕಾಲದಲ್ಲಿ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಯಾವ ರೀತಿಯಾಗಿ? ನಿನ್ನ ಕೈಯಿಂದಲೇ ಭವಿಷ್ಯದಲ್ಲಿ ಮಾಂಗಲ್ಯವನ್ನ ಕಟ್ಟಿಸಿಕೊಳ್ಳುತ್ತೇನೆ, ಇದಕ್ಕೆ ಹರನಾಣೆ ಎನ್ನುವ ಹಾಗೆ. ನೀನು ಮದುವೆ ಆಗಲಿಲ್ಲ ಅಂತ ಆದ್ರೆ ನನ್ನ ಜೀವನವು ಹಾಳಾಗ್ತದೆ, ಜೊತೆಯಲ್ಲಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಅಪಚಾರ ಎಸಗಿದ ಹಾಗಾಗ್ತದೆ. ನಿರ್ಧಾರ ನನಗೆ ಬಿಟ್ಟಿದೆ. ದಿವ್ಯಾ, ಅಂದು ನಿನ್ನ ಪ್ರೀತಿಯನ್ನು ನಿವೇದನೆ ಮಾಡುವ ಸಂದರ್ಭದಲ್ಲಿ ಹೆಣ್ಣಿನ ಬಗ್ಗೆ ವೈರಾಗ್ಯವನ್ನು ತಾಳಿದವನ ಕಾಲಚಕ್ರ ಬದಲಾದಂತೆ ಪ್ರತಿಯೊಬ್ಬರು ಬದಲಾಗಬೇಕಂತೆ. ಕಾಲಚಕ್ರದ ಸುಳಿಗೆ ಸಿಕ್ಕಿದ ಸಮಯದ ಬೊಂಬೆಗಳು ನಾವೆಲ್ಲ. ಇವತ್ತಿನ ನಿನ್ನ ಪರಿಸ್ಥಿತಿಯನ್ನು, ಸ್ಥಿತಿಗತಿ ಏನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಒಲಿಗೆ ಬಂದಂತ ಹೆಣ್ಣನ್ನು ಬಿಡಬಾರದು. ಮಾತ್ರ ಅಲ್ಲ, ಸಂಜೆಯ ಹೊತ್ತಿನಲ್ಲಿ ಯಾರ ಗೋವೆ ಆಗಿರಲಿ ನಮ್ಮ ಕೊಟ್ಟಿಗೆಗೆ ಬಂದ್ರೆ ಬೆಳಗ್ಗೆ ತನಕ ಹಿಂದೆ ಪಡಿಬಾರದು ಎನ್ನುವ ಒಂದು ಮಾತಿದೆ. ಆದ್ರಿಂದ ಒಂದು ಒಲಿದು ಬಂದವಳನ್ನು ನೀ ಯಾಕೆ ಬಿಟ್ಟೆ ಎನ್ನುವ ಪ್ರಶ್ನೆಯೂ ಬರಬಹುದು ಇದರಲ್ಲಿ. ಆದ್ರೆ ನಿನ್ನ ಮನಸ್ಥಿತಿ ಸರಿ ಇಲ್ಲದೆ ಇದ್ದರಿಂದ ಒಂದು ನೀನು ಬಿಟ್ಟಿದ್ದಿ ಎನ್ನುವುದೇ ಸಾಕ್ಷಿಯಾಗಿ. ಆದ್ರೆ ಇಂದು ಒಬ್ಬ ಆಕೆಗೆ ಬಾಳನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದ ನೀನು ಒಪ್ಪಿದ್ದಿ ಅಂತಾದ್ರೆ ಇಂದಲ್ಲ ನಾಳೆ ಆದ್ರೂ ಮಹಾರಾಜರನ್ನು ಸಂಧಿಸಿ ಅವರೊಡನೆ ಮಾತನಾಡಿ ನಿಮ್ಮ ಇರುವರ ಮದುವೆಯನ್ನು ಮಾಡಿಸುವುದಕ್ಕೆ ನಾನು ಸದಾ ಸಿದ್ಧನಿದ್ದೆ. ನಿಮ್ಮದು ಮದುವೆ ಮಾತ್ರ ಅಲ್ಲ, ಎಲ್ಲಾದ್ರೆ ಅಜಯ ಮಹಾತ್ಮ ನಾಳೆ ಬೆಳಿಗ್ಗೆ ಮಾತಾಡುವುದು ಈಗ ಅಂತ ಮಾತಾಡ್ತಿದ್ದೀರಲ್ಲ. ಅಜಯ, ನಿಮ್ಮ ಹಳೆಯವರ ಮಧ್ಯೆ ನಾವಿಬ್ರು, ನಿಮ್ಮ ಹಳೆಯವರ ಮಧ್ಯೆ ನಾವಿಬ್ರು ನಮ್ಮಂತ ಹಳೆಯವರ ಮಧ್ಯದಲ್ಲಿ ನೀವು ಬೇಡ ಅಂತ ಹಿಂದೆ ಕುಳಿತುಕೊಳ್ತೀರಿ ಅಂತಾದ್ರೆ ಪ್ರಪಂಚದಲ್ಲಿ ನಿಮ್ಗೆ ಬದುಕುವ ಭಾಗ್ಯವೇ ಇಲ್ಲ. ಯಾಕಜ್ಜಯ್ಯ? ಎಲ್ಲಾದ್ರೂ ಹಳೆಯರೇ ಹೆಚ್ಚಿದ್ದಾರೆ. ಆದ್ರೆ ನೀವೆಲ್ಲ ಬಿಡ್ತೀರಿ. ನೀವು ಯಾವಾಗ ಅಜ್ಜಯ್ಯ ದೇಶ ಬಿಡುವುದು? ನಾವು ದೇಶ ಬಿಡುವುದಲ್ಲ, ನೀವು ಯಾವ ಊರು ಬಿಡ್ತೀರಿ ಮಗ? ಇರ್ಲಿ ಬಿಡು. ನಾನು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇನೆ. ಅವಳನ್ನ ನೀನು ಪ್ರೀತಿಸಿದ್ದಿ, ನಿನ್ನನ್ನು ಅವಳು ಪ್ರೀತಿಸಿದ್ದಾಳೆ. ಆದ್ರಿಂದ ನೀನು ಕರೆತಂದಿದ್ದೀರಿ ನಾವು ಕಾರಣದಿಂದ ನಿಮ್ಮೀರುವರೆಗೂ ಸದ್ಯದಲ್ಲಿ ಮದುವೆ ಮಾಡಿರ್ತೇನೆ. ಈ ಕಡೆಯಲ್ಲಿ ಎಳೆಯ ಜೋಡಿ, ಈ ಕಡೆಯಲ್ಲಿ ಮಧ್ಯಮ ಜೋಡಿ, ಹಳೆ ಜೋಡಿ ಒಂದುಗೂಡಿಸಬೇಕು. ಮಹಾರಾಜರನ್ನ ಮಾತಾಡಿಸಿ ನಿನ್ನನ್ನು ಒಂದುಗೂಡಿಸ್ತೇನೆ. ಸರಿ. ನಿಮ್ಮ ಎರಡೂ ಜೋಡಿಯ ಮಧ್ಯ ನನ್ನದು ಒಂದು ಮಾತು. ಇಲ್ಲಿ ಯಾರು ಪರಸ್ಪರ ವೈರಿಗಳಲ್ಲ. ನಾವು ನಮ್ಮ ಸ್ವಾರ್ಥ ಸಾಧನೆಗಾಗಿ ಅಥವಾ ಸ್ವಯಂ ಏನಾದರೂ ಉದ್ಯೋಗಕ್ಕಾಗಿ ನಾವು ಒಂದು ಕೆಲಸ ಮಾಡುವಾಗ ಪಕ್ಕದವರಿಗೆ ಅನ್ಯಾಯ ಆಗುತ್ತಿರ್ತದೆ. ಅನ್ಯಾಯ ಆಗಲೇಬೇಕು ಅಂತ ಮಾಡುವುದು ಬೇರೆ, ಇವರು ಮಾಡುವ ಕಾರ್ಯದಲ್ಲಿ ಅನ್ಯಾಯ ಆಗುವುದು ಬೇರೆ. ಹಾಗೆ ಈ ಪ್ರಪಂಚದಲ್ಲಿ ಯಾವಾಗಲೂ ಒಬ್ಬರಿಗೆ ನ್ಯಾಯ ಸಿಕ್ಕಿತ್ತು ಅಂತಾದ್ರೆ ಮತ್ತೊಬ್ಬರಿಗೆ ಅನ್ಯಾಯ ಹಾಗೆ ಆಗ್ತದೆ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು? ಅದೇ ವಿಧಿ ಎನ್ನುವ ಒಬ್ಬ ಸೂತ್ರಧಾರಿ, ನಾವೆಲ್ಲವರು ಪಾತ್ರಧಾರಿಗಳು. ಪಾತ್ರಧಾರಿಗಳು ಏನ್ ಮಾಡ್ತಾರೆ ಎನ್ನುವುದನ್ನ ದೂರ ನಿಂತು ನೋಡ್ತಾನೆ. ಹಾಗಂತ ವಿಧಿ ನಮಗೆ ಕಾಣಿಸುವುದಿಲ್ಲ. ಯಾಕೆ? ಕಾರಣ ಬೇರೆ ಏನಲ್ಲ, ಮನುಷ್ಯನ ದೇಹದಲ್ಲಿರುವಂತಹ ಶ್ವಾಸ, ಕಣ್ಣಿನಲ್ಲಿರುವಂತಹ ದೃಷ್ಟಿ, ಹೂವಿನಲ್ಲಿರುವಂತಹ ಪರಿಮಳ, ಸಕ್ಕರೆಯಲ್ಲಿರುವಂತಹ ಸಿಹಿ, ಇದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರ್ತದೆ ಹೊರತು ಕಣ್ಣಿಗೆ ಕಾಣುವಂತಹ ವಸ್ತು ಅಲ್ಲ. ಅಂತೆಯೇ ಆ ವಿಧಿ ಇದುವರೆಗೆ ನಮಗೇನು ಕಷ್ಟ ನಷ್ಟ ಇತ್ಯಾದಿಗಳೆಲ್ಲ ಕೊಟ್ಟಿರಬಹುದು. ಈ ಕಾಲದಲ್ಲಿ ಸುಖಾಂತ್ಯವಾಗಿ ಎಲ್ಲರೂ ಒಳಿತಾಗಿ ಇರಬೇಕು ಎನ್ನುವುದೇ ಅವನ ದೃಷ್ಟಿಯಾದ್ದರಿಂದ
ನಾವೆಲ್ಲರೂ ಒಂದುಗೂಡಿದ್ದೇವೆ. ಮಾತ್ರ ಅಲ್ಲ, ನಮ್ಮ ಕಷ್ಟ ಸುಖಕ್ಕೆ ಇಲ್ಲಿರುವವರೆಲ್ಲರೂ ಸಹಭಾಗಿಗಳಾಗಿದ್ದಾರೆ. ಆದ್ರಿಂದ ಇವರಿಗೆಲ್ಲವರಿಗೂ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು ಆ ದೇವರು ಕರುಣಿಸಲಿ ಅಂತ ಕತೆಗೆ ಮಂಗಲ ಹಾಡುವಲ್ಲಿ ನಿಮ್ಮಲ್ಲಿ